ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಮಾತಾಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಕಾಂಗ್ರೆಸ್ನವರು ಕೊಟ್ಟಿರುವಂತಹ ಸಲಹೆಗಳು, ಅದರಲ್ಲಿ ಕೂಡ ಮುಖ್ಯವಾಗಿ 12 ಅಂಶಗಳ ಸೂತ್ರಗಳು. ಯಾವುದು ಈ 12 ಅಂಶಗಳ ಸೂತ್ರಗಳು ಅನ್ನೋ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರು ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ JR ಲೋಬೋ ಅವರಿದ್ದಾರೆ. ನಾನು ಲೋಬೋ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. JR ಲೋಬೋ ಅವರು ಈ ಬಾರಿ ಏನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಘಟಕವು ತನ್ನ ಈ ಒಂದು ಕೋವಿಡ್ ನಿರ್ವಹಣೆ ಮಾಡೋ ಸಲುವಾಗಿ ಪಕ್ಷದ ಒಳಗಡೆ ಒಂದು ಸಮಿತಿ ಮಾಡಿಕೊಂಡಿರದೆ. ಅದು ದಕ್ಷಿಣ ಕನ್ನಡ ಜಿಲ್ಲಾ ಏನು ಕೋವಿಡ್ ಟಾಸ್ಕ್ ಫೋರ್ಸ್ ಸಮಿತಿ, ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಕೂಡ JR ಲೋಬೋ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಾಸಕರಾಗಿ ಕೆಲಸ ಮಾಡಿದವರು, ಅದು ಜೊತೆಗೆ ಏನು ಆಡಳಿತಾಧಿಕಾರಿಯಾಗಿ ಏನು ಸುದೀರ್ಘವಾದಂಥ ಅನುಭವ. ಅದು ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಲ್ಲಿ ಅವರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಏನು ಅಪರ ಜಿಲ್ಲಾಧಿಕಾರಿ ಆಗಿ ಕೆಲಸ ಮಾಡಿದವರು JR ಲೋಬೋ ಅವರು. ಅವರ ಒಂದು ಸುದೀರ್ಘ ಅನುಭವವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಬಾರಿ ಅವರನ್ನು ಈ ಒಂದು ಕೋವಿಡ್ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ಕೂಡ ಮಾಡಿಕೊಂಡಿದೆ. ಸೊ ಈ ಒಂದು ಸಮಿತಿ ನಿನ್ನೆಯ ದಿವಸ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸುಮಾರು 12 ಅಂಶಗಳ ಒಂದು ಸೂತ್ರವನ್ನು, ಅಂದರೆ ಈ ಒಂದು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಕೋವಿಡ್ ನಿರ್ವಹಣೆಯನ್ನು ಮಾಡುವ ನಿಟ್ಟಿನಲ್ಲಿ ಯಾವ ಎಲ್ಲ ವಿಚಾರಗಳನ್ನು ಗಮನಿಸಬೇಕು ಮತ್ತು ಯಾವ ಎಲ್ಲ ಕೊರತೆಗಳನ್ನು ಅದನ್ನು ಸರಿತೂಗಿಸಿಕೊಳ್ಬೇಕು ಮತ್ತು ಯಾವೆಲ್ಲ ಏನು ಸೌಲಭ್ಯ ಮತ್ತು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು ಅನ್ನುವ ಬಗ್ಗೆ ಸುಮಾರು 12 ಅಂಶಗಳ ಈ ಒಂದು ಏನು ಮನವಿಯನ್ನು JR ಲೋಬೋ ಅವರು ಜೊತೆಗೆ ನಿನ್ನೆ ಮನವಿ ಕೊಡುವ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರುವಂತಹ ರಮನಾಥ್ ರೈ ಅವರು ಕೂಡ ಜೊತೆಗಿದ್ದರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದರು. ತುಂಬಾ ಸಕಾಲಿಕವಾದಂತಹ ಮತ್ತು ಜಿಲ್ಲಾಡಳಿತ ಗಮನಿಸಲೇಬೇಕಾದಂಥ ಸಲಹೆಗಳನ್ನು ಈ ಸಂದರ್ಭದಲ್ಲಿ ಈ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಜಿಲ್ಲಾಡಳಿತಕ್ಕೆ ಕೊಟ್ಟಿದೆ. ನಾನು ಈ ಮಾತುಕತೆಯ ಸಂದರ್ಭದಲ್ಲಿ ಈ ಪ್ರತಿ 12 ಈ ಒಂದು ಸೂತ್ರಗಳು ಏನಿದಾವೆ, ಈ ಒಂದು ವಿಚಾರಗಳನ್ನು ನಾನು JR ಲೋಬೋ ಅವರ ಜೊತೆಗೆ ಮಾತಾಡ್ಲಿಕ್ಕಿದ್ದೇನೆ. ಸರ್, ಈ ಒಂದು ನೀವೀಗ 12 ಅಂಶಗಳನ್ನು ಈ ಒಂದು ಆಯ್ಕೆ ಮಾಡಿಕೊಂಡು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀರಿ. ಈಗ ನಾನು ಕಳೆದ ಒಂದು ತಿಂಗಳಿಂದಲೂ ಗಮನಿಸಿದಾಗ ಕೂಡ ನೀವು ಜಿಲ್ಲಾಡಳಿತದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಮನವಿ ಮಾಡುವಂಥದ್ದೆಲ್ಲ ಮಾಡಿಕೊಂಡು ಬಂದಿದ್ದೀರಿ. ಮತ್ತು ತುಂಬಾ ಏನು ಒಂದು ಕರಾರುವಕ್ಕಾಗಿ ನಿಖರವಾಗಿ ಒಂಥರ ಏನು ಸೈಂಟಿಫಿಕಲ್ ಮೆಥಡಾಲಜಿ ಪ್ರಕಾರನೇ ಒಂದು ಇಷ್ಟು 12 ಅಂಶಗಳನ್ನೇ ಪಟ್ಟಿ ಮಾಡಿಕೊಂಡು ನೀವು ನಿನ್ನೆ ಭೇಟಿ ಮಾಡಿದ್ದೀರಿ. ಈಗ ನಾನು ಮೊದಲ ವಿಚಾರಕ್ಕೆ ಈ ಒಂದು ನಿಮ್ಮ ಏನು ಈ ಒಂದು 12 ಅಂಶಗಳ ಸೂತ್ರದಲ್ಲಿರುವಂತ ಮೊದಲ ವಿಚಾರಕ್ಕೆ ಬರ್ತೇನೆ ನಾನು. ಸೊ ನಾವು ಈ 12 ವಿಚಾರಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡುವ. ಯಾಕಂತ ಹೇಳಿದ್ರೆ ಜನರಿಗೆ ಕೂಡ ಗೊತ್ತಾಗಬೇಕು, ನೀವು ಎತ್ತಿರುವಂತ ಜನರ ಪರವಾಗಿ ಎತ್ತಿರುವಂತ ಈ 12 ವಿಚಾರಗಳು ಏನು ಅಂತ. ಸೊ ಒಂದೊಂದೇ ವಿಚಾರಗಳನ್ನು ನಾವು ಗಮನಿಸುವ. ಸರ್, ಈಗ ನೀವು ಮೊದಲಾಗಿ ಎತ್ತಿರುವಂತ ಪ್ರಶ್ನೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೇವಲ 75 ವೆಂಟಿಲೇಟರ್ಗಳು ಮಾತ್ರ ಇರುವಂತದ್ದು, ಹಾಗೂ ಜಿಲ್ಲೆಯಾದ್ಯಂತ ಖಾಸಗಿ ಆಸ್ಪತ್ರೆಗಳಲ್ಲಿ ಕೇವಲ ಇಡೀ ಜಿಲ್ಲೆಯ ಇತರ ಖಾಸಗಿ ಆಸ್ಪತ್ರೆಗಳಲ್ಲಿ ಇರುವಂತದ್ದು ಕೇವಲ 50 ವೆಂಟಿಲೇಟರ್ಗಳು, ಅಂದ್ರೆ 125 ವೆಂಟಿಲೇಟರ್ಗಳು ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಲಭ್ಯ ಇದೆ. ಇದು ಒಂದು ತೀರಾ ಎಮರ್ಜೆನ್ಸಿ ಆಗುವಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಾಲದು ಅಂತ ನೀವು ನಿಮ್ಮ ಈ ಒಂದು ಮನವಿಯಲ್ಲಿ ಕೊಟ್ಟಿದ್ದೀರಿ. ಮನವಿಯ ಏನು ನಿಮ್ಮ 12 ಅಂಶಗಳ ಪ್ರಥಮ ವಿಚಾರವೇ ಇದು. ಸರ್, ಏನ್ ಹೇಳ್ತೀರಿ ಸರ್ ಇದರಲ್ಲೀಗ? ಈಗ ಇವತ್ತಿನ ನಮ್ಮ ಪರಿಸ್ಥಿತಿ ನೋಡಿದ್ರೆ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಮತ್ತು ಜಿಲ್ಲೆ ಕೂಡ ಭಿನ್ನ ಆಗಿಲ್ಲ. ನಾವು ದೇಶದಲ್ಲಿ ನೋಡಿದರೆ ನಿನ್ನೆಯ ದಿವಸ 4 ಲಕ್ಷ ಹೊಸ ಪ್ರಕರಣಗಳು, ಕೇಸ್ಗಳು ಬಂದಿವೆ. ಜಗತ್ತಿನಲ್ಲಿ ಅತಿ ಹೆಚ್ಚಾಗಿದೆ. 3523 ಡೆತ್ಸ್ ಆಗಿವೆ. ಕರ್ನಾಟಕದಲ್ಲಿ ಸುಮಾರು 49,296 ಕೇಸಸ್ಗಳು ನಿನ್ನೆಯ ದಿನ. ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ರೆ 1,175 ಕೇಸಸ್ಗಳು ನಿನ್ನೆ ಇದೆ.
ಇವತ್ತು ಇನ್ನು ಗೊತ್ತಾಗ್ಬೇಕಷ್ಟೇ. ಗೊತ್ತಾಗಬೇಕಷ್ಟೇ. ಬಟ್ ಎಸ್ ಅಲ್ಲ, ಸಾವಿರ ಉಡುಪಿಯಲ್ಲಿ ಸಂಖ್ಯೆ, ಸಾವಿರ 560 ಸಂಖ್ಯೆಯನ್ನು ದಾಟುವುದು ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ಕೂಡ ತೀರಾ ಈಗ ಗಂಭೀರವಾದ ಪರಿಸ್ಥಿತಿ. ಈಗ ನಮ್ಮ ಜಿಲ್ಲೆಯಲ್ಲಿ ಕೇವಲ ನಮ್ಮ ಜಿಲ್ಲೆ ಮಾತ್ರ ಪರಿಗಣಿಸ್ಲಿಕ್ಕೆ ಆಗುವಲ್ಲ. ನಮ್ಮ ಜಿಲ್ಲೆ ಅಂದ್ರೆ ತುಂಬಾ ವೈದ್ಯಕೀಯ ಕಾಲೇಜುಗಳಿವೆ, ಆಸ್ಪತ್ರೆಗಳಿವೆ. ಹಾಗಿರುವಾಗ ಹೊರಗಿನಿಂದಲೂ ಕೂಡ ಜನ ಬರ್ತಾರೆ. ಅದನ್ನು ಯಾವ ತಡಿಬೇಕಂದ್ರೂ ತಡಿಲಿಕ್ಕೆ ಆಗೋಲ್ಲ. ನೆರೆ ರಾಜ್ಯದಿಂದಲೂ ಜನ ಬರ್ತಾರೆ ಇಲ್ಲಿಗೆ ಟ್ರೀಟ್ಮೆಂಟ್ಗೆ ಬಂದಾಗ ಮಾನವೀಯತೆಯಲ್ಲಿ ಅವರನ್ನು ಹೊರ ದಬ್ಬಿಸ್ಲಿಕ್ಕೂ ಆಗುದಿಲ್ಲ, ಖಂಡಿತ ಆಗುದಿಲ್ಲ. ನಮ್ಮ ಜನಸಂಖ್ಯೆಯನ್ನು ಹೌದು, ನಮ್ಮ ಜನಸಂಖ್ಯೆಯನ್ನು ಪರಿಗಣಿಸಿ ಮತ್ತು ಹೊರ ರೋಗಿಗಳು ಕೂಡ ಬಂದ್ರೆ ನಮ್ಮಲ್ಲಿ ಇಷ್ಟೊಂದು ಅಲ್ಪ ವೆಂಟಿಲೇಟರ್ಸ್ಗಳು ಇದ್ರೆ ಇವತ್ತಿಗೆ ದೇವರ ದಯಿಂದ ಅದು ಕಂಟ್ರೋಲ್ ಆದ್ರೆ ಪರವಾಗಿಲ್ಲ. ಕಂಟ್ರೋಲ್ ಆಗದಿದ್ರೆ ಪರಿಸ್ಥಿತಿ ಏನಾಗಬಹುದು ನೋಡಿ. ಯಾವುದೇ ಒಂದು ಬಾರಿ ಸ್ಪಷ್ಟ, ಸದ್ಯದ ಒಂದು 10-15 ದಿವಸಕ್ಕೆ ಪರಿಸ್ಥಿತಿ ಏನು ಕಂಟ್ರೋಲ್ಗೆ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನೋಡಿ. ನಾವು ಮೈಮರೆತೇವೆ, ಕಳೆದ ವರ್ಷ ಕೋವಿಡ್ ಬಂದ ನಂತರ ನಾವು ಈ ವರ್ಷ ಈ ರೀತಿ ಬರ್ತದೆ ಅಂತ ನಾವು ಮೊದಲೇ ಊಹನೆ ಮಾಡಬೇಕಿತ್ತು. ಯಾಕಂದ್ರೆ ಒಬ್ರು ವೈದ್ಯಕೀಯ ತಜ್ಞರು ಹೇಳಿದ್ರು ಆ ವೈರಸ್ ಅಷ್ಟು ಸುಲಭದಲ್ಲಿ ಹೋಗಲ್ಲ, ಅದು ಮ್ಯೂಟೇಟ್ ಆಗ್ತಾ ಇದೆ, ರೂಪಾಂತರಗೊಳ್ತಾ ಇರ್ತದೆ. ಕನಿಷ್ಠ ಒಂದು 4-5 ವರ್ಷ ಆದ್ರೂ ಬೇರೆ ಬೇರೆ ರೀತಿಯಲ್ಲಿ ಅದು ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಪರಿಗಣಿಸಿ ನಾವು ಮೊದಲೇ ಮುನ್ಸೂಚನೆವಾಗಿ ನಾವು ನಮ್ಮ ತಯಾರಿಯನ್ನು ಜಾಗೃತಿಯನ್ನು ಮಾಡಬೇಕಾಗಿತ್ತು. ಎಲ್ಲೋ ನಾವು ದೇಶಾದ್ಯಂತ ಮೈಮರೆತು ಬಿಟ್ಟೆವು. ಬಟ್ ನೀವು ಹೇಳಿದಾಗೆ ದೇಶಾದ್ಯಂತ ಈವನ್ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಎಕ್ಸ್ಪರ್ಟ್ ಕಮಿಟಿಗಳು ಮತ್ತು ವೈದ್ಯರುಗಳು ಸಲಹೆಯನ್ನು ಕೊಟ್ಟಿದ್ರು. 2ನೇ ಅಲೆ ಖಂಡಿತವಾಗಿ ಬಂದೇ ಬರುತ್ತೆ ಮತ್ತು ತೀವ್ರವಾಗಿ ಬಾಧಿಸುತ್ತೆ ಅಂತಲೂ ಕೂಡ. ಹೌದು, ಅದು ನಾವು ಮೈಮರೆತೇವಲ್ಲ, ಕೆಲವಾರು ತಪ್ಪುಗಳನ್ನು ಕೂಡ ಮಾಡಿದ್ದೇವೆ. ಅದು ವಿಚಾರಗಳು ಬೇರೆ ವಿಚಾರ. ಆಗ ಇದನ್ನು ಪರಿಗಣಿಸಿ ನಮ್ಮ ಜಿಲ್ಲೆಯಲ್ಲಿ ಈಗಿಂದಲೇ ನಾವು ಮುನ್ಸೂಚನೆಯಾಗಿ ತಯಾರಿ ಮಾಡದಿದ್ರೆ ನಾಳೆ ನಾವು ಕೂಡ ಎಲ್ಲೋ ಒಂದ್ಸರಿ ಕಾಟ್ ಅನ್ನಬೇರ್ ಅಂತ ಹೇಳ್ತಾರಲ್ಲ, ಸಡನ್ ಆಗಿ ನಾವು ನಿದ್ದೆಯಲ್ಲಿ ನಮ್ಮನ್ನು ಹಿಡ್ಕೊಂಡ ಹಾಗೆ ಆಗ್ಬೇಕು. ಆದ್ರಿಂದ ಇದಕ್ಕೆ ಬೇಕಾಗಿರುವಂತ ತಯಾರಿ ಈಗಿಂದಲೇ ಆರಂಭಿಸಬೇಕು. ನಮ್ಮ ಜನಸಂಖ್ಯೆ ಎಲ್ಲವನ್ನು ಪರಿಗಣಿಸಿ ನಾವು ಹೇಳಿದ್ದೀವಿ ಸುಮಾರು 10,000 ವೆಂಟಿಲೇಟರ್ಗಳಿಗೆ ಮಾಡಿ ವ್ಯವಸ್ಥೆ 1,000 ವೆಂಟಿಲೇಟರ್ ಅಂದ್ರೆ ಈಗ ನೋಡಿ ನಮ್ಮ ಜನಸಂಖ್ಯೆ ಬಹುಶಃ 17 ಲಕ್ಷ ಇರ್ಬೋದು ಏನೋ, ನನಗೆ ಸರಿ ಈಗ ಜಿಲ್ಲೆದು ಜನಸಂಖ್ಯೆ ಗೊತ್ತಿಲ್ಲ. 1,000 ಅಷ್ಟು ಎಷ್ಟು ಪರ್ಸೆಂಟೇಜ್ಗೆ ಬರ್ಬೋದು, ಎಷ್ಟು ಕೋವಿಡ್ ಎಷ್ಟು ಪರ್ಸೆಂಟೇಜ್ ಬಂದಿರ್ಬೋದು, ನಾಳೆ ಎಷ್ಟು ಮಂದಿಗೆ ಬೇಕಾಗ್ಬೋದು. 1,000 ವೆಂಟಿಲೇಟರ್ಗಳನ್ನು ಜಿಲ್ಲೆಯಾದ್ಯಂತ ನಾವು ಮಾಡಲೇಬೇಕು ಕನಿಷ್ಠ. ಅಷ್ಟು ವ್ಯವಸ್ಥೆ ನಾವು ಮಾಡದಿದ್ರೆ ಹೊರಗಿಂದ ಬಂದವರಿಗೆ, ಇಲ್ಲಿ ಅವರಿಗೆ ಎಲ್ಲರಿಗೆ ಎಲ್ಲೋ ಒಂದು ನಾವು ಸಿಕ್ಕಾಕೊಳ್ತೀವಿ, ಸಮಸ್ಯೆ ಬರ್ತದೆ. ಹಾಗೇನಾಗ್ತದೆ, ಜನರನ್ನು ರೋಗಿಗಳನ್ನು ಡಾಕ್ಟರ್ಗಳು ನೀವು ಮನೆಗೆ ಹೋಗಿ ಅಂತ ಕಳಿಸ್ತೀವಿ. ಮನೆಗೆ ಹೋದಾಗ ಪರಿಸ್ಥಿತಿ ಏನು? ಬೆಂಗಳೂರಿನಲ್ಲಿ ನನ್ಗೆ ಗೊತ್ತಿದ್ದ ಹಾಗೆ ನನ್ನ ಸ್ನೇಹಿತರು, ನನ್ನ ಪರಿಚಿತರು ವೆಂಟಿಲೇಟರ್ ಸಿಗದೆ ದಾರಿಯಲ್ಲಿ ಕೊಂಡೋದಾಗ ಬೆಡ್ ಸಿಗದೆ ತೀರಿ ಹೋಗಿರುವಂತಹ ಸನ್ನಿವೇಶಗಳು ಬೇಕಾದಷ್ಟು ಇದೆ ನನ್ನ ಹತ್ರ ರಾತ್ರಿ ಎಲ್ಲ ಕೆಲವು ಸರ್ತಿ ಅಲ್ಲಿಂದ ಫೋನ್ ಮಾಡಿ ಯಾರಿಗಾದ್ರೂ ಹೇಳಿ ಬೆಡ್ ಕೊಡಿ ಅಂತ, ಕೊಡಿಸಿ ಅಂತ ಕೇಳಿದ ಪ್ರಸಂಗಗಳು ಇವೆ. ಅಂತ ಪ್ರಸಂಗ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಾರದು. ಈಗಿಂದಲೇ ನಾವು ವೆಂಟಿಲೇಟರ್ ಮತ್ತು ಬೆಡ್ಗಳ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಈಗ ಬೆಡ್ಗಳು ಎಷ್ಟಿವೆ ನಮ್ಗೆ ಗೊತ್ತಿರುವ ಹಾಗೆ ಬಹಳ ಲಿಮಿಟೆಡ್ ನಂಬರ್ ಆಫ್ ಬೆಡ್ಸ್ ನಮ್ಮಲ್ಲಿ ಇರುವುದು. ನಮ್ಮಲ್ಲಿ ಜಾಸ್ತಿ ಈಗ ಬೆಡ್ಗಳು ಸರ್ 250 ನಮ್ಮ ವೆನ್ಲಾಕ್ ನಲ್ಲಿ ಇರುವುದು ಕೇವಲ 200. ಮತ್ತೆ ಬೇರೆ ಕೆಲವು ಬೇರೆ ಎಲ್ಲ ಆಸ್ಪತ್ರೆಯಲ್ಲಿ ಇದೆ. ಎಷ್ಟು ಇದ್ರು 1,000 ಬೆಡ್ಸ್ಗಳು ಇರ್ಬೋದು, ಅಥವಾ 3,000 2,000. ಈಗ ಜಿಲ್ಲಾಡಳಿತ ಈಗ ನಿನ್ನೆ ಅಲ್ಲ ಮೊನ್ನೆ ದಿವಸ ಕೊಟ್ಟಿರುವ ವರದಿ ಪ್ರಕಾರ ಮತ್ತು ಜಿಲ್ಲಾಡಳಿತದ ಸಭೆ ಮಾಡಿ ಅವರು ಕೊಟ್ಟಿರುವ ವರದಿ ಪ್ರಕಾರ 4,884 ಬೆಡ್ಗಳನ್ನು ನಾವು ರೆಡಿ ಮಾಡಿಕೊಳ್ತೇವೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು NITKಯಲ್ಲಿ ಅದನ್ನು ಸೇರಿಸಿಕೊಂಡು, ಆಮೇಲೆ ನಿಮ್ಮ ESI ಆಸ್ಪತ್ರೆ ಅದನ್ನು ಸೇರಿಸಿಕೊಂಡು ನಾವು 4,884 ಬೆಡ್ ಅನ್ನು ಅವೈಲಬಲ್ ಮಾಡ್ತೇವೆ ಅನ್ನುವಂಥದ್ದು. ನೋಡಿ ಕಲ್ಗಡೆ ಅವರು, ನಾನು ಹೇಳ್ತೀನಿ, ನಮ್ಮ ಪಾಪ್ಯುಲೇಷನ್ ಅನ್ನು ಲೆಕ್ಕ ಹಾಕಿದ್ರೆ ಯಾರು ಹುಷಾರಿಲ್ಲ ಆದ್ರೂ ಫಸ್ಟ್ ಏನು ಅವನ ಚಿಂತನೆ, ನಾನು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ. ಇವತ್ತು ಹೆದರಿಕೆ, ಕೋವಿಡ್ ಅಂದ್ರೆ ಜನರಿಗೆ ಅಷ್ಟು ಹೆದರಿಕೆ ಇದೆ. ಆ ಹೆದರಿಕೆಯಲ್ಲಿ ಫಸ್ಟ್ ಅವನಿಗೆ ಟ್ರೀಟ್ಮೆಂಟ್ ಆಗ್ಬೇಕು. ಅವನ ಥಿಂಕಿಂಗ್ ಏನು, ಮನೆಯಲ್ಲಿ ಇರ್ಲಿಕ್ಕೆ ಅವನು ಇಷ್ಟಪಡಲ್ಲ, ಕೂಡಲೇ ಆಸ್ಪತ್ರೆಗೆ ಹೋಗ್ಬೇಕು. ಇಮ್ಯಾಜಿನ್ ಮಾಡಿ, ಇದು ಒಂದು ಪ್ಯಾಂಡಮಿಕ್, ಇದು ನಮ್ಮ ಒಂದು ಕಂಪ್ಲೀಟ್ ಒಂದು ಎಮರ್ಜೆನ್ಸಿ ಸಿಚುವೇಶನ್. 5,000 ಬೆಡ್ಗಳು ಕೂಡ ನನ್ನ ಲೆಕ್ಕದಲ್ಲಿ ಎಲ್ಲೂ ಸಾಕಾಗಲಿಲ್ಲ. ನಮ್ಮ ವೆನ್ಲಾಕ್ ಆಸ್ಪತ್ರೆಗೆನೆ
ಉಡುಪಿ ಕಡೆಯಿಂದಲೂ, ಆಚೆ ಉತ್ತರ ಕನ್ನಡ ಜಿಲ್ಲೆಯಿಂದಲೂ, ಶಿವಮೊಗ್ಗದಿಂದಲೂ. ಅಯ್ಯೋ, ವೆನ್ಲಾಕ್ ಆಸ್ಪತ್ರೆಗೆ ಬಳ್ಳಾರಿ, ಶಿವಮೊಗ್ಗ, ನಾರ್ದರ್ನ್ ಕರ್ನಾಟಕದಿಂದ ಎಷ್ಟೋ ಮಂದಿ ಬರ್ತಾರೆ, ಹಾಸನ್ನಿಂದ ಬಂದ್ಬಿಡ್ತಾರೆ. ಬಂದವ್ರಿಗೆ ಹೊರ ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ಲ. ಹಾಗಿರುವಾಗ ಇವತ್ತು ಯಾರಾದ್ರೂ ಕೂಡ ಮನುಷ್ಯರೇ. ಅಂದ್ರೆ ನನ್ನ ಲೆಕ್ಕದಲ್ಲಿ ನಮ್ಗೆ ಕನಿಷ್ಠ ಒಂದು ನಾವು ಎಷ್ಟು ಕೇಳಿದೀವಿ ಅಂದ್ರೆ ಹತ್ರ 10,000 ಕೇಳಿದ್ದೀರಿ ಬೆಡ್ಗಳನ್ನು, ಅಂದ್ರೆ ಡಬಲ್ ಮಾಡಿ ಕೆಪಾಸಿಟಿ ಅನ್ನೋದು ಕೇಳ್ಕೊಂಡಿದ್ದೀವಿ. ಅಂದ್ರೆ ಮೊದಲೇ ನಾವು ತಯಾರಿ ಆಗೋಣ. ಬಹುಶಃ ನಾವು ಈ ರೀತಿ ನೀವು ಹೇಳಿದ ಪ್ರಕಾರ ಈ ರೀತಿ ತಯಾರಿ ಆದರೆ ನಾವು ಇವತ್ತು ಬೆಂಗಳೂರಿನಲ್ಲಿ ಕಾಣಿಸ್ತಾ ಇರುವಂತ ಪರಿಸ್ಥಿತಿಗೆ ಖಂಡಿತ ಬರುವುದಿಲ್ಲ. ಎಸ್, ಖಂಡಿತವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲವನ್ನು ಬಿಟ್ಟು ನಾವು ಇದು ಮೆಡಿಕಲ್ ಎಮರ್ಜೆನ್ಸಿ. ಸರ್ಕಾರ, ಜಿಲ್ಲಾಡಳಿತ, ನಾವು ಎಲ್ಲರೂ ಕೂಡ ಇದು ಒಂದೇ ಕಡೆಯಲ್ಲಿ ನಮ್ಮ ಲಕ್ಷ್ಯವನ್ನು ಕೊಡಬೇಕು. ನಾವು ಇಷ್ಟು ಸಾಕಾಗ್ಬೋದು ಅಂತ ಹೇಳಿಬಿಟ್ಟು ನಾವು ಚೌಕಾಶಿ ಮಾಡ್ಲಿಕ್ಕೆ ಆಗೋಲ್ಲ. ಜಾಸ್ತಿ ಇದೆಯಾ ಪರವಾಗಿಲ್ಲ, ವೇಸ್ಟ್ ಆಗ್ಲಿ ಪರವಾಗಿಲ್ಲ, ವೇಸ್ಟ್ ಆದ್ರೂ ಪರವಾಗಿಲ್ಲ, ಬಟ್ ಇಟ್ ಇಸ್ ಎಮರ್ಜೆನ್ಸಿ. ನಾವು ರೆಡಿ ಇರ್ಬೇಕು ಎನಿ ಟೈಮ್. ಯಾಕಂದ್ರೆ ಯಾವುದೇ ಮೂಮೆಂಟ್ ಅಲ್ಲಿ ಕೂಡ ಪರಿಸ್ಥಿತಿ ಯಾವುದೇ ರೀತಿ ಕೂಡ ನಾಳೆ ಜನ ದಾರಿಯಲ್ಲಿ ಬಿದ್ದು ಸಾಯ್ಬಾರ್ದು. ಇಮ್ಯಾಜಿನ್ ಇವತ್ತು ಆಗ್ತಾ ಇದೆ. ನೀವು ನೋಡ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ನಾರ್ದರ್ನ್ ಇಂಡಿಯಾದಲ್ಲಿ ಆಗುವಂತ ಪರಿಸ್ಥಿತಿಗಳನ್ನೆಲ್ಲ ನೋಡಿ ಹೆದರಿಕೆ ಆಗ್ತಾ ಇದೆ. ಅದು ನಮ್ಮ ಜಿಲ್ಲೆಯಲ್ಲಿ ಖಂಡಿತ ಬರುತ್ತೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ಒಂದು ಪರಂಪರೆ ಇದೆ. ಇಷ್ಟೊಂದು ಆಸ್ಪತ್ರೆಗಳು, ಇಷ್ಟೊಂದು ಮೆಡಿಕಲ್ ವೈದ್ಯಕೀಯ ಕಾಲೇಜುಗಳು ಇಷ್ಟೆಲ್ಲ ಇದ್ದು ನಾವೊಂದು ಮಾದರಿ ಆಗಿರ್ಬೇಕು. ಖಂಡಿತವಾಗಿ ನಾವು ಮಾದರಿ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಎಸ್, ಈಗ ನೀವು ಅತ್ಯಂತ ಒಳ್ಳೆಯ ಸಲಹೆಯನ್ನೇ ಜಿಲ್ಲಾಡಳಿತದ ಮುಂದೆ ಇಟ್ಟಿರುವಂತದ್ದು ವೆಂಟಿಲೇಟರ್. ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತ ಕೂಡ ಬೆಡ್ ವ್ಯವಸ್ಥೆ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದಾರೆ. ಆದರೆ ವೆಂಟಿಲೇಟರ್ ಬಗ್ಗೆ ವೆಂಟಿಲೇಟರ್ ನೀವು ಹೇಳಿದಾಗೆ 1,000 ವೆಂಟಿಲೇಟರ್, ಬಟ್ ಜಿಲ್ಲಾಡಳಿತದಲ್ಲಿ ಅಷ್ಟು ಇಲ್ಲ. ವೆಂಟಿಲೇಟರ್ ಅಷ್ಟು ಇಲ್ಲ. ಎಷ್ಟು ಮಾಡ್ಲಿಕ್ಕೆ ಸಾಧ್ಯತೆ ಅಲ್ಲ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಬಟ್ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಎಲ್ಲಿಂದ ದುಡ್ಡು ಆದ್ರೂ ಕೂಡ ನಿಮ್ಮ ಇದರಿಂದ ಕೆಲಾಮಿಟೀಸ್ ನಿಂದ ದುಡ್ಡ, MP MLA ಫಂಡ್ ದುಡ್ಡ ಖರ್ಚಾಗದ್ದು, ಯಾವ್ದು ದುಡ್ಡಿಗೆ ಕೊರತೆ ಅಲ್ಲ. ಯಾವ ಕಡೆಯಿಂದ ದುಡ್ಡಿದೆ ಇವತ್ತು ಎಮರ್ಜೆನ್ಸಿ. ಇದು ವಾರ್. ಈ ವಾರ್ ಫೂಟಿಂಗ್ ನಲ್ಲಿ ಹೋಗ್ಬೇಕು ನಾವು. ಇದೊಂಥರ ವಸ್ತುಶಃ ಯುದ್ಧದ್ದೇ ಪರಿಸ್ಥಿತಿ ಇದು. ಸೊ ಇಂತಹ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಯಾವುದೇ ಮೂಲದಿಂದಾದರೂ ದುಡ್ಡನ್ನು ಹೊಂದಾಣಿಕೆ ಮಾಡಿಕೊಂಡು ಈ ಒಂದು ವೆಂಟಿಲೇಟರ್ಗಳನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನ ಹರಿಸಬೇಕು. ಜನರು ಬದುಕಿದ್ರೆ ಮಾತ್ರ ಮುಂದೆ ಏನೂ ಮಾಡ್ಬೋದು. ನಮ್ಮ ಜನ ಬದುಕದಿದ್ರೆ ನಾಳೆ ನಾವು ಯಾರಿಗೆ ಅಂತ ಅಭಿವೃದ್ಧಿ ಮಾಡುದು? ನಾವು ಏನು ಸುಧಾರಣೆ ಮಾಡುದು ನಾಳೆ? ಯಾತಕ್ಕೋಸ್ಕರ ನಮ್ಮ ಖಜಾನೆಗಳು ನಾಳೆ? ಜನರೇ ಇಲ್ಲದಿದ್ರೆ ಯಾರಿಗೆ ಖಜಾನೆ ನಾಳೆ? ಇವತ್ತು ಜನ ಇದ್ರೆ ನಾಳೆ ಆದಾಯ ಕೂಡ ಬರ್ಬೋದು. ಅಂತ ಪರಿಸ್ಥಿತಿ ಇವತ್ತು ನಾವು ವ್ಯವಸ್ಥೆ ಮಾಡಬೇಕು. ಎಸ್. ಈಗ ನಾವು ನಿಮ್ಮ ಈ ಒಂದು 12 ಸೂತ್ರಗಳ ಪೈಕಿ ಎರಡನೆಯ ಅಂಶವನ್ನು ಗಮನಿಸಿಕೊಳ್ಳೋಣ. ಒಂದು ವೇಳೆ ಇದೇ ರೀತಿ ಕೋವಿಡ್ ರೋಗ ಉಲ್ಬಣ ಆದರೆ ರೋಗಿಗಳ ಆರೈಕೆಗೆ ವೈದ್ಯರ ಹಾಗೂ ನರ್ಸುಗಳ ಕೊರತೆ ಉಂಟಾಗಬಹುದು. ಸೊ ಅದಕ್ಕೋಸ್ಕರ ನಿವೃತ್ತ ವೈದ್ಯರುಗಳನ್ನು ಕೆಲಸಕ್ಕೆ ಕರೆಸಿಕೊಳ್ಳಬೇಕು ಮತ್ತು ಸ್ನಾತಕೋತ್ತರ ಶಿಕ್ಷಣದಲ್ಲಿರುವ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಮತ್ತು ಖಾಸಗಿ ವೈದ್ಯರನ್ನು ಈ ಕೆಲಸಕ್ಕೆ ನಿಯೋಜಿಸಬೇಕು. ದಾದಿಯರನ್ನು ನರ್ಸ್ ಖಾಸಗಿ ಹಾಗೂ ಸರ್ಕಾರದಿಂದ ಆರಿಸಿ ಎಲ್ಲಾ ಕಡೆಗಳಲ್ಲಿ ನಿಯೋಜಿಸಬೇಕು. ಈ ಕುರಿತು ಈಗಲೇ ತಕ್ಷಣಕ್ಕೆ ಕಾರ್ಯೋನ್ಮುಖರಾಗಬೇಕು ಅಂತ ಮನವಿ ಮಾಡಿದ್ದೀರಿ. ಅಂದ್ರೆ ವೈದ್ಯರುಗಳ ಕೊರತೆ ಆಗಬಾರದು, ನರ್ಸ್ಗಳ ಕೊರತೆ ಆಗಬಾರದು. ಸೊ ಅದಕ್ಕೆ ರಿಟೈರ್ಡ್ ಅಥವಾ PG ಅಥವಾ ಸ್ನಾತಕೋತ್ತರ ಓದ್ತಾ ಇರುವಂತ ವೈದ್ಯರುಗಳನ್ನಾದರೂ ನೀವು ಬಂದು ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ. ಸರ್, ಈಗ ನಿವೃತ್ತಿಯಾಗಿರುವಂತ ಖಾಸಗಿ ಆಗ್ಲಿ ಸರ್ಕಾರಿ ಆಗ್ಲಿ ಯಾರು ವೈದ್ಯಕೀಯ ಅವರಿಗೆ ಜ್ಞಾನ ಇದೆ ಅವ್ರನ್ನೆಲ್ಲರನ್ನ ಎಮರ್ಜೆನ್ಸಿಗೆ ಡ್ಯೂಟಿಗೆ ತರಬೇಕು. ಅವರಿಗೆ ಬೇಕಾದಷ್ಟು ಸೇಫ್ಟಿ ಮೆಜರ್ಸ್ ಕೊಟ್ಟು ಇವತ್ತು ನೋಡಿ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ, ನಮ್ಮ ವೆನ್ಲಾಕ್ ವೈದ್ಯ ಸರ್ಜನ್ ರವರ ಗಮನಕ್ಕೂ ತಂದಿದ್ದೀನಿ, ಎಲ್ಲರ ಗಮನ ತಂದಿದ್ದೀನಿ. ನನಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪಾಪ ವ್ಯವಸ್ಥೆ ಮಾಡಿದ್ದಾರೆ, ಆದ್ರೆ ವೈದ್ಯರು ಮತ್ತು ದಾದಿಗಳ ಅಲ್ಲಿ ಕೊರತೆ ಇದ್ದು ಅಲ್ಲಿ ಯಾರು ಕೋವಿಡ್ಗೆ ಅಡ್ಮಿಟ್ ಆಗ್ತಾರೆ ಅವರಿಗೆ ನೋಡ್ಲಿಕ್ಕೆ ಸರಿಯಾಗಿ ಅವರಿಗೆ ಶುಶ್ರೂಷೆ ಮಾಡ್ಲಿಕ್ಕೆ ದಾದಿಗಳ ಕೊರತೆ ಇದೆ. ಅಲ್ಲಿ ಕೊರತೆ ಇದೆ. ಅವರಲ್ಲಿ ಜನರ ಜೊತೆಯಲ್ಲಿ ರೋಗಿಗಳ ಜೊತೆಯಲ್ಲಿ ಅಟೆಂಡೆಂಟ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನನ್ಗೆ ಹೆದರಿಕೆ ಆಯ್ತು. ನಾನು DC ಅವ್ರಿಗೆ ಹೇಳಿದೆ,
ನೋಡಿ ಅದನ್ನ ಅಲ್ಲ ಅವ್ರು ಹೇಳಿದ್ರು ಸ್ಟ್ರೇ ಕೇಸ್ ಇಲ್ಲ, ಬಟ್ ನೋಡಿದ್ರೆ ನಾವು ಬೇರೆಯವ್ರು ಕಳಿಸಿ ಚೆಕ್ ಮಾಡಿದ್ರೆ ಹೌದೌದು ಆಕ್ರೋಶ ವ್ಯಕ್ತ ಮಾಡ್ತಾ ಇದ್ದಾರೆ ನಮ್ಮ ರೋಗಿಗಳ ಕಡೆಯವರು. ನೋಡಿ ತಂದೆ ತಾಯಿಗಳಿದ್ದಾಗ ಅವರ ಮಕ್ಕಳ ಯಾರು ಅಲ್ಲೇ ನಿಂತು ಬಿಟ್ರೆ ನಾವು ಚೈನ್ ಹೇಗೆ ಬ್ರೇಕ್ ಮಾಡುದು? ಅದು ಮಕ್ಕಳಿಗೆ ಬರ್ತದೆ. ಅವರನ್ನು ಪುನಃ ಇನ್ನೊಬ್ಬನೊಟ್ಟಿಗೆ ಇನ್ನೊಬ್ರು ಅಟೆಂಡೆಂಟ್ ಚೈನ್ ಬ್ರೇಕ್ ಆಗೋಲ್ಲ. ಚೈನ್ ಬ್ರೇಕ್ ಮಾಡ್ಬೇಕಲ್ಲ ನಾವು ಅದನ್ನು. ಆದ್ರಿಂದ ನೋಡಿ ಯಾಕೆ ಆಗ್ತಾ ಇದೆ, ಅಲ್ಲಿ ಜನ ಇಲ್ಲ, ಅಲ್ಲಿ ಸಮಸ್ಯೆ ಇದೆ. ಇವತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಇದೆ ನೋಡಿ. ಎಲ್ಲವೂ ಕೂಡ ನಾವು ನೋಡಿದಾಗೆ ಸರಿಯಾಗಿಲ್ಲ. ಅವರು ಮಾಡ್ತಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಕೊರತೆಗಳು ಇವೆ. ಇವತ್ತು ಏನಾಗ್ಬೇಕಂದ್ರೆ ಎಲ್ಲವೂ ಕೂಡ ನಾವು ಇದು ಮಾಡಿ ಎಷ್ಟು ಎಲ್ಲಿ ಕಡೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಯಾರು ಕಲಿಬೇಕಾಗಿದ್ದಾರೆ ಅವ್ರನ್ನೆಲ್ಲ ಡ್ಯೂಟಿಗೆ ಕರಿಬೇಕು. ನರ್ಸ್ ಕಲಿಯೋರನ್ನೆಲ್ಲಾದ್ರೂ ಅವರಿಗೆ ಪಿಪಿ ಕಟ್ ಹಾಕಿ ಅವರನ್ನು ಅಲ್ಲಿ ನೋಡ್ಲಿಕ್ಕೆ ವಾರ್ಡ್ನಲ್ಲಿ ಆದ್ರೂ ಹಾಕ್ಬೇಕು. ಯಾರು ಬೇರೆಯವರು ಹೊರಗೆ ಹೋಗಿಂದ ಬರುವಾಗೆ ಆಗ್ಬಾರ್ದು. ಈ ಚೈನ್ ಅನ್ನು ನಾವು ಬ್ರೇಕ್ ಮಾಡ್ಬೇಕಾಗಿದೆ. ಇಲ್ಲಿ ಈ ಕೊರತೆ ನೋಡಿ, ವೆಂಟಿಲೇಟರ್ ಮತ್ತು ಇದಕ್ಕಿಂತ ಜೊತೆಯಲ್ಲಿ ಹ್ಯೂಮನ್ ರಿಸೋರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಒಂದು, ಹ್ಯೂಮನ್ ರಿಸೋರ್ಸ್ ಇಸ್ ಇನ್ನೊಂದು. ಅದು ಎರಡೂ ಟ್ಯಾಲಿ ಆದ್ರೆ ಮಾತ್ರ ಸಕ್ಸಸ್ ಬರುವುದು. ಸಾಕಷ್ಟು ಹ್ಯೂಮನ್ ರಿಸೋರ್ಸ್ ಇಲ್ಲ, ನೀವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಏನ್ ಮಾಡ್ತೀರಿ? ಅದನ್ನ ಅಸೆಂಬಲ್ ಮಾಡ್ಲಿಕ್ಕೆ ಜನ ಬೇಕಲ್ಲ. ಆದ್ರಿಂದ ಇದು ಬಹಳ ಇಂಪಾರ್ಟೆಂಟ್. ಇದು ಸಹ ಬಹಳ ಇಂಪಾರ್ಟೆಂಟ್. ಇದಕ್ಕೆ ನಾವು ಎಷ್ಟು ಜಾಸ್ತಿ ಮಾಡ್ಲಿಕ್ಕೆ ಆಗುತ್ತೆ, ಅಂದ್ರೆ ಕಷ್ಟ ಇದೆ, ಅಷ್ಟು ಸುಲಭ ಕಷ್ಟ ಅಲ್ಲ. ಕಷ್ಟ ಇದೆ ಹೌದು. ಆದರೆ ಪ್ರಶ್ನೆ ಲೋಬೋ ಅವರೇ, ನಾವು ಕಳೆದ 1 ವರ್ಷದಿಂದ ಕಲಿತ ಪಾಠ ಏನು ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಈಗ ನಮ್ಮ ಜಿಲ್ಲಾಡಳಿತ ಇರಬಹುದು, ನಮ್ಮ ಸರ್ಕಾರಗಳಿರ್ಬಹುದು, ಕಳೆದ 1 ವರ್ಷದಿಂದ ಏನು ಪಾಠ ಕಲೀಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಜನ ಕೇಳ್ತಾರೆ. ಎಸ್, ನಾನು ಮೂರನೇ ನಿಮ್ಮ ಅಂಶಕ್ಕೆ ಬರ್ತೇನೆ. ನಿಮ್ಮ ಈ 12 ಅಂಶಗಳ ಸೂತ್ರಗಳ ಪೈಕಿ ಮೂರನೆಯದು ಪಲ್ಸ್ ಆಕ್ಸಿಮೀಟರ್ ಮತ್ತು ಆಕ್ಸಿಜನ್ ಸಿಲಿಂಡರ್ಗಳನ್ನು ಸಾಕಷ್ಟು ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲಾ ಆಸ್ಪತ್ರೆಗಳಲ್ಲೂ ಇದು ಲಭ್ಯವಿರುವಂತೆ ಕ್ರಮ ತೆಗೆದುಕೊಳ್ಳಬೇಕಂತ ಅತ್ಯಂತ ಜರೂರಾದ ವಿಚಾರ. ಎಸ್, ಪಲ್ಸ್ ಆಕ್ಸಿಮೀಟರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನ ಪರಿಸ್ಥಿತಿಗೆ ಆಕ್ಸಿಜನ್ ಇದೆ, ಅಲ್ಲಿ ಶಾರ್ಟೇಜ್ ಇಲ್ಲ. ಇವತ್ತಿನ ಪರಿಸ್ಥಿತಿ ನನ್ನ ಹೆದರಿಕೆ ಏನಂದ್ರೆ, ನಾಳೆ ಎಲ್ಲಾದ್ರೂ ನಮ್ಮ ದುರದೃಷ್ಟಕ್ಕೆ ಇದು ಜಾಸ್ತಿ ಆದ್ರೆ ಈ ಪರಿಸ್ಥಿತಿಯಲ್ಲಿ ನಮ್ಗೆ ಸಾಕ. ಆದ್ರಿಂದ ನಾಳೆಯಾದ ಸಮಸ್ಯೆಯನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಇವತ್ತು ಮ್ಯಾಕ್ಸಿಮಮ್ ಇವತ್ತು ನಮಗೆ ಸಮಯ ಇದೆ, ನಾವು ಇದನ್ನು ದಾಸ್ತಾನಿಗೆ ವ್ಯವಸ್ಥೆ ಅದಕ್ಕೆ ಎಲ್ಲಿಂದಾದ್ರೂ ನಾವು ಸಿಲಿಂಡರ್ ವೆರಿ ಇಂಪಾರ್ಟೆಂಟ್. ಸಿಲಿಂಡರ್ಸ್ ಕೂಡ, ಆಕ್ಸಿಮೀಟರ್ಗಳು ಕೂಡ. ಆಕ್ಸಿಮೀಟರ್ ಅಂತೂ ಇಲ್ಲ ಮಾರುಕಟ್ಟೆಯಲ್ಲಿ, ಮಾರುಕಟ್ಟೆಯಲ್ಲಿ ಫಿಸಿಕಲ್ ಇಲ್ಲ. ದೊಡ್ಡ ಸಮಸ್ಯೆ ಅದೀಗ. ಅದರ ಜೊತೆ ಆದ್ರಿಂದ ಇದು ಎರಡನ್ನು ಇದರಲ್ಲಿ ನಾವು ಬಹುಶಃ ಎಲ್ಲವನ್ನು ನನಗೂ ಅನಿಸ್ತದೆ ನಾವು ಹೇಳಲಿಕ್ಕೆ ಸುಲಭ ಪಾಪ ಹೇಗೆ ಮಾಡುವುದು ಅಂತ. ಬಟ್ ಬೇರೆ ದಾರಿ ಇಲ್ಲ ನಮ್ಮಲ್ಲಿ. ಬೇರೆ ಏನಿದೆ ದಾರಿ? ವಿ ಹ್ಯಾವ್ ಟು. ನಮ್ಮಲ್ಲಿ ಸಾಕಷ್ಟು ಆಕ್ಸಿಜನ್ ಅನ್ನು ಈಗಲೇ ದಾಸ್ತಾನಿಗೆ ನಾವು ಇಳಿದೆ. ಆಕ್ಸಿಜನ್ ಸಿಲಿಂಡರ್ಗಳನ್ನು ನಾವು ದಾಸ್ತಾನು ಮಾಡುವ ವ್ಯವಸ್ಥೆ ಮಾಡಬೇಕಾಗಿತ್ತು ನೋಡಿ. ಬೆಂಗಳೂರಿನಲ್ಲಿ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ನಿನ್ನೆ ನಾನು ನೋಡ್ತಾ ಇದ್ದೆ ಟಿವಿ ನ್ಯೂಸ್ ನಲ್ಲಿ, ಎಷ್ಟೋ ಜಿಲ್ಲೆಯಲ್ಲಿ ಆಕ್ಸಿಜನ್ ಶಾರ್ಟೇಜ್ ಇದೆ. ಇವತ್ತಿಗೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ವೆನ್ಲಾಕ್ನದ್ದೇ ಪ್ಲಾಂಟ್ಗಳಿದಾವೆ. ಮತ್ತೆ ಏನು ಈಗಾಗಲೇ ಅದು ಸಾಕಾ ಎಂಬುದು ಪ್ರಶ್ನೆ. ನಾಳೆ ನಾವು ಇದೆಲ್ಲ ವ್ಯವಸ್ಥೆಗಳನ್ನು ನಾಳೆಯ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ನಾವು ಕೊಟ್ಟಿರುವಂತ ಸಲಹೆ. ಎಸ್, ಪಲ್ಸ್ ಆಕ್ಸಿಮೀಟರ್ ಯಾಕಂತ ಹೇಳಿದ್ರೆ ಆಕ್ಸಿಮೀಟರ್ ಅಂತೂ ತೀರಾ ಅಗತ್ಯ. ಏನು ಯಾವುದೇ ಮನೆಯಲ್ಲಿ ವಯಸ್ಕರು ಇರುವವರಿಗೆ ಅಥವಾ ದಮ್ಮಿನ ಸಮಸ್ಯೆ ಇರುವವರಿಗೆ ಬಹುಶಃ ಮನೆಯಲ್ಲೇ ಕುಳಿತುಕೊಂಡು ಒಂದು ಆಕ್ಸಿಜನ್ ಲೆವೆಲ್ ಅನ್ನು ನೋಡಿಕೊಂಡು, ಇಲ್ಲಾಂದ್ರೆ ತೀರಾ ಏನು ಗಂಭೀರವಾಗುವಂತ ಪರಿಸ್ಥಿತಿ ಬರುವ ತನಕ ಎಷ್ಟೋ ಸಂದರ್ಭದಲ್ಲಿ ಜನ ಮನೆಯಲ್ಲೇ ಉಳ್ಕೊಳ್ತಾರೆ. ಸೊ ಅಟ್ಲೀಸ್ಟ್ ಪಲ್ಸ್ ಆಕ್ಸಿಮೀಟರ್ ಒಂದು ಕೈಗೆ ಲಭಿಸ್ತಾ ಇದ್ದಿದ್ರೆ ಆ ಕ್ಷಣದಲ್ಲಿ ನೋಡಿಕೊಂಡು ಸ್ವಲ್ಪ ಮುನ್ನೆಚ್ಚರಿಕೆ. ಯಾಕಂತ ಹೇಳಿದ್ರೆ ವೈದ್ಯರುಗಳು ಕೂಡ ಹೇಳುವಂಥದ್ದು ಅಷ್ಟೇ, ನೀವು ನಿಮ್ಮ ಪಲ್ಸ್ ಆಕ್ಸಿಮೀಟರ್ ಮೂಲಕ ಏನು ಆಮ್ಲಜನಕದ ಲೆವೆಲ್ ಅನ್ನು ನೋಡ್ಕೊಳ್ಳಿ, ಅನಂತರ ಮಾತ್ರ ನೀವು ಆಸ್ಪತ್ರೆಗೆ ಬನ್ನಿ ಅಂತ. ಬಟ್ ಮಾರುಕಟ್ಟೆಯಲ್ಲಿ ಇಲ್ಲಲ್ಲ ಸರ್, ಅದೇ ಸಮಸ್ಯೆ ಈಗ ನಮ್ಗೆ. ಅಲ್ಲ, ಆಕ್ಸಿಮೀಟರ್ ಆಯ್ತು, ಎಷ್ಟು ಸಿಗ್ತದೆ ಅದು ನೋಡ್ಬೋದು. ಆದ್ರೆ ಆಕ್ಸಿಜನ್ ಸಿಲಿಂಡರ್ಸ್ಗಳು ಬಹಳ ಪ್ರಮುಖ. ಅದರ ದಾಸ್ತಾನು ನಾಳೆ ಅದೇ ಸಿಗೋದಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಗೊತ್ತಿದೆ, ತಾವು ನೋಡ್ತೀರಿ, ಉತ್ತರ ಭಾರತದಲ್ಲಿ
ಇದು ಆಕ್ಸಿಜನ್ ಸಿಲಿಂಡರ್ಸ್ ಜನ ಎತ್ಕೊಂಡು ಹೋಗ್ತಾ ಇದ್ದಾರೆ, ಓಡ್ತಾ ಕಳ್ತನ ಮಾಡ್ತಾರ, ದರೋಡೆ ಮಾಡ್ತಾರೆ, ಇನ್ನು ಯಾರಿಗೂ ಲೈಫ್ ಇದು ಪ್ರಶ್ನೆ. ಅದಕ್ಕೆ ನಾನು ನಮ್ಮ ಗಮನ ಏನಂದ್ರೆ ಇವತ್ತಿಗೆ ನಾಳೆ ನಮ್ಮ ಪರಿಸ್ಥಿತಿ ಆ ರೀತಿ ಆಗಬಾರದು. ಇಟ್ ಮೀನ್ಸ್ ಎಸ್, ಸರ್ಕಾರ ಇದನ್ನೆಲ್ಲ ಭಾರಿ ಮೊದಲಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನಾವು ಕಳೆದ ವರ್ಷದ ಸಂಕಷ್ಟದಿಂದ ಪಾಠವನ್ನು ಕಲಿತಿಲ್ಲ ಅನ್ನೋದು ಭಾರಿ ಸ್ಪಷ್ಟ. ಎಸ್, ನಾನು ನಿಮ್ಮ ನಾಲ್ಕನೇ ವಿಚಾರಕ್ಕೆ ಬರ್ತಾ ಇದ್ದೇನೆ. ಕೋವಿಡ್ ಟೆಸ್ಟ್ ಅನ್ನು ಖಾಸಗಿ ಆಸ್ಪತ್ರೆಯಲ್ಲೂ ಮಾಡಲು ಅವಕಾಶ ನೀಡಬೇಕು ಮತ್ತು ಟೆಸ್ಟ್ ರಿಸಲ್ಟ್ ಅನ್ನು ತಕ್ಷಣಕ್ಕೆ ಅಷ್ಟು ಬ್ಯಾಕ್ಲಾಗ್ ಇದೆ. ಟೆಸ್ಟ್ ರಿಸಲ್ಟ್ಸ್ ನಲ್ಲೂ ನಮ್ಗೆ ನೋಡಿ, ನಮ್ಗೆ ಗೊತ್ತಾಗಿರುವಂತಹ ಸುಮಾರು ಮಂದಿ ನಮ್ಗೆ ಹೇಳಿರುವ ಪ್ರಕಾರ ಸುಮಾರು 3-4 ದಿವಸ ಸಹ, ಕೆಲವು ಸರ್ತಿ 6 ದಿವಸ ಹೋಗ್ತಾ ಇದೆ ಟೆಸ್ಟ್ ರಿಸಲ್ಟ್ಸ್ ಬಗ್ಗೆ. ಈಗ ಜನರಿಗೇನು ಒಂದ್ಸರಿ ಜ್ವರ ಬಂದ ತಕ್ಷಣ ಎಂಗ್ಸೈಟಿ ಶುರುವಾಗ್ತದೆ. ಇಮಿಡಿಯೇಟ್ ಇವತ್ತು ಬೆಳಿಗ್ಗೆ ಮಾಡಿದ್ರೆ ಸಂಜೆ ಒಳಗೆ ಟೆಸ್ಟ್ ರಿಸಲ್ಟ್ ಸಿಗುವಾಗಬೇಕು ಮತ್ತು ಈಸಿಯಾಗಿ ಆಗುವಾಗ ಇದ್ದ ಖಾಸಗಿ ಆಸ್ಪತ್ರೆ ಎಲ್ಲರಿಗೂ ಕುಡಿಯಲ್ಲ, ಯಾರಿಗೆಲ್ಲ ಮಾಡ್ಲಿಕ್ಕೆ ಆಗುತ್ತೆ, ಯಾರಿಗೆಲ್ಲ ಇದ್ದಾಗುತ್ತೆ ಎಲ್ಲರಿಗೂ ಕೊಡಿ. ಇವತ್ತು ಎಷ್ಟು ಮಂದಿಗೆ ಎಷ್ಟು ನೀವು ಡಿಸೆಂಟ್ರಲೈಸ್ ಮಾಡ್ಕೊಳ್ತೀರಾ ಅಷ್ಟು ಸುಲಭ, ಅಷ್ಟು ಒಳ್ಳೇದು. ಯಾಕೆ ಎಲ್ಲ ಆಸ್ಪತ್ರೆಗಳನ್ನು ಹಾಕ್ತಾರೆ, ಕ್ಲಿನಿಕ್ಗಳನ್ನು ಹಾಕ್ತಾರೆ, ಯಾಕೆ ಇದನ್ನು ಮಾಡಿಸ್ಕೊಳ್ಬಾರ್ದು? ಅವರಿಗೆ ಮೇಡ್ ಇಟ್ ಕಂಪಲ್ಸರಿ. ಅವರು ಕೂಡ ಟೆಸ್ಟ್ಗೆ ಇದನ್ನು ಹಾಕಿ, ಸೇಫ್ಟಿ ಮೆಜರ್ಸ್ಗಳನ್ನು ಹಾಕಿ, ಲೆಟ್ ದೆಮ್ ಡೂ ಇಟ್. ಎಲ್ಲವನ್ನು ನಾವು ದೊಡ್ಡ ಆಸ್ಪತ್ರೆಗಳಲ್ಲೇ ಇಡ್ಬೇಕೆಂದಿಲ್ಲ, ಡಿಸೆಂಟ್ರಲೈಸ್ ಆಗಲಿ ಎಲ್ಲ ಕಡೆಯಲ್ಲೂ ಸಹ. ಆಗ ಏನಾಗ್ತದೆ ಅಂದ್ರೆ ಇವತ್ತು ಗೊತ್ತಾಯ್ತು, ಇಮಿಡಿಯೇಟ್ ಆಗ ಆಕ್ಷನ್ ತಗೊಳ್ಳಿಕ್ಕಾಗ್ತದೆ. ಅವರಿಗೊಂದಷ್ಟು ಪ್ರಿಕಾಷನ್ ತಗೊಳ್ಳಿಕ್ಕಾಗತ್ತೆ, ಮುನ್ನೆಚ್ಚರಿಕೆ ವಹಿಸಿಕೊಳ್ಳಿಕ್ಕಾಗತ್ತೆ. 6 ದಿವಸದ ನಂತರ, ಇವತ್ತು ಜ್ವರ ಬಂದು 6 ದಿವಸದ ನಂತರ ಬಂದಾಗ ಒಂದು ಆಕ್ಸಿಜನ್ ಡೌನ್ ಆಗುದು, ಅವನು ಅಲ್ಲಿ ಓಡಾಡುದು, ಪರದಾಡುದು, ಅವನ ಅರ್ಧ ಹೆದರಿಕೆಯಿಂದಲೇ ಸಾಯುದು. ಹೆದರಿಕೆಯಿಂದಲೇ, ಭಯದಿಂದ ಎಷ್ಟೋ ಮಂದಿ ಸಾಯ್ತಾ ಇದ್ದಾರೆ ಸರ್. ಈಗ ನಾವು ಇಷ್ಟು ಡೆತ್ ರೇಟ್ಗಳನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರುವಂತದ್ದು. ಈಗ ಬಹುತೇಕ ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ್ರು ಅಂತ. ಯಾಕೆ? ಈ ಒಂದು ನಾಳೆ ನಾವು ಆಸ್ಪತ್ರೆಗೆ ಹೋದ್ರೆ ನಮಗೆ ಅಲ್ಲಿ ಸೌಲಭ್ಯ ಸಿಗುತ್ತಾ, ಮೆಡಿಸಿನ್ ಸಿಗುತ್ತಾ, ಅಥವಾ ಅಲ್ಲಿ ನಮಗೆ ಬೆಡ್ ಸಿಗುತ್ತಾ ಇಲ್ವಾ ಅನ್ನುವಂಥ ಆತಂಕದಲ್ಲೇ ಜನ ಸಾಯುವಂತ ಪರಿಸ್ಥಿತಿ ಬಂದೊದಗಿದೆ. ಎಸ್, ಐದನೇ ವಿಚಾರಕ್ಕೆ ಬರುವಾಗ ಲಸಿಕೆ ನೀಡುವ ಬಗ್ಗೆ, ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡಿದಿರಿ. ಲಸಿಕೆಯನ್ನು ಸಾಕಷ್ಟು ಜಿಲ್ಲೆಗಳಲ್ಲಿ ಲಭ್ಯವಿಲ್ಲ. ಜನ ಲಸಿಕೆಗೋಸ್ಕರ ಗಂಟೆಗಟ್ಟಲೆ ಸರದಿ ನಿಲ್ಲುತ್ತಿದ್ದಾರೆ. ಇದರ ಲಭ್ಯತೆಯ ಕುರಿತು ಸರಿಯಾದ ಮಾಹಿತಿಯನ್ನು ಕೂಡ ಕೊಡಲಾಗ್ತಾ ಇಲ್ಲ. ಆದ್ದರಿಂದ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ, ಖಾಸಗಿ ಕ್ಲಿನಿಕ್ಗಳಲ್ಲಿ, ಜನ ಔಷಧಿ ಕೇಂದ್ರಗಳಲ್ಲಿ ಉಚಿತವಾಗಿ ಲಸಿಕೆ ಸಿಗುವಂತಾಗಬೇಕು. ಇದು ಜನರ ಜೀವ ಉಳಿಸುವಂತ ಔಷಧ. ಸುಲಲಿತವಾಗಿ ಲಭ್ಯವಾಗುವಂತ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಸರ್ಕಾರದು. ಇದರ ಲಭ್ಯತೆಯ ಬಗ್ಗೆ ಈಗ ಇರುವ ಅವ್ಯವಸ್ಥೆಯನ್ನು ಸರ್ಕಾರ ಸಂಪೂರ್ಣವಾಗಿ ಸರಿಪಡಿಸಬೇಕು ಅಂತ ಕೇಳಿದ್ದೀರಿ. ನೋಡಿ, ಲಸಿಕೆ ಇವತ್ತು ಮೊದಲು ಜನ ಸ್ವಲ್ಪ ಹೆದರ್ತಾ ಇದ್ರು, ಇವತ್ತು ಎಲ್ಲ ಜನರಿಗೆ ಇವತ್ತು ಗೊತ್ತಾಗಿದೆ, ಬರ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಈಗ ಇವತ್ತಿನ ಪರಿಸ್ಥಿತಿ ಏನಂದ್ರೆ, ವೆನ್ಲಾಕ್ ಮೊನ್ನೆ ನನಗೆ ಸುಮಾರು ಕರೆ ಬಂದಿತ್ತು. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಎಲ್ಲ ಹೋಗಿದ್ದಾರೆ. ಅಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಒಂದು ಲಸಿಕೆ ಇದೆ, ಇನ್ನೊಂದು ಲಸಿಕೆ ಇಲ್ಲ. ಈಗ ಎಲ್ಲರೂ ಮುಗಿಬಿದ್ದಿದ್ದಾರೆ. ಪ್ರಶ್ನೆ ಏನಂದ್ರೆ, ಜನರಿಗೆ ಮಾಹಿತಿ, ಯಾರು ಒಂದು ಕೋವಿಶೀಲ್ಡ್ ಅನ್ನು ಮೊದಲು ತಗೊಂಡಿದ್ದಾರಾ, ಸೆಕೆಂಡ್ ಡೋಸ್ ಅನ್ನು ಕೂಡ ಕೋವಿಶೀಲ್ಡ್ ತಗೊಳ್ಬೇಕು. ಮೊದಲು ಕೋವ್ಯಾಕ್ಸಿನ್ ತಗೊಂಡಿದ್ದಾರಾ, ಸೆಕೆಂಡ್ ಡೋಸ್ ಅನ್ನು ಕೋವ್ಯಾಕ್ಸಿನ್ ತೆಗಿಬೇಕು. ಈಗ ಒಂದು ವೇಳೆ ಕೋವ್ಯಾಕ್ಸಿನ್ ಅಲ್ಲಿ ಸ್ಟಾಕ್ ಇಲ್ಲ, ಆಗ ಮಾಹಿತಿಯನ್ನು ಸಂಪೂರ್ಣವಾಗಿ ಥ್ರೂ ರೇಡಿಯೋನ, ದಿನಪತ್ರಿಕೆನ ಎಲ್ಲ ಕೊಟ್ಟು ಬಿಡಬೇಕು. ನೀವು ಬರಬೇಡಿ, ಇವತ್ತು ಇದೆಲ್ಲ ಕೋವಿಶೀಲ್ಡ್ ಮಾತ್ರ ಇದೆ ಅಂತವರಿಗೆ ಮಾತ್ರ ಜನ ಕಮ್ಮಿ ಆಗ್ತಾರೆ. ನಿಮ್ಗೆ ಕೋವ್ಯಾಕ್ಸಿನ್ ಬರುವಾಗ ನಾವು ತಿಳಿಸ್ತೀವಿ, ನೀವು ಬನ್ನಿ ಆಗ ಅಂದ್ರೆ ಅಲ್ಲಿ ಎಲ್ಲ ಜನ ಮಿಗು ಬಿದ್ದಿದ್ದಾರೆ. ಕನ್ಫ್ಯೂಷನ್ ಇಷ್ಟಾಗಿದೆ, ಗಂಟೆಗಟ್ಟಲೆ ಸರದಿ ನಿಂತಿದ್ದಾರೆ. ಸರದಿ ಆದ್ಮೇಲೆ ಕೊನೆಗೆ ನಿಮ್ಗೆ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇದು ಎಂತ ಕನ್ಫ್ಯೂಷನ್ ಇದು? ತುಂಬಾ 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 ವ್ಯಾಲಿಡ್ ಪಾಯಿಂಟ್ ಇದು. ಇದು ಕೇವಲ ಒಂದು ವೆನ್ಲಾಕ್ ಆಸ್ಪತ್ರೆ ಅಂತ ಅಲ್ಲ, ಈಗ ಈ ಒಂದು ವ್ಯಾಕ್ಸಿನ್ ಅನ್ನು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ನೀವು ಹೇಳಿದಾಗೆ ಅಲ್ಲಿ ಕೊಡುವಾಗ ಜನ ಸುಮ್ಮನೆ ಏನು ಕ್ಯೂ ನಿಂತು ಬರುವಂತದ್ದು. ಬಟ್ ನೀವು ಹೇಳಿರೋ ಪ್ರಕಾರ ಎಸ್, ಇವತ್ತು ಇಂಥ ಪ್ರದೇಶಗಳಲ್ಲಿ ವ್ಯಾಕ್ಸಿನೇಷನ್ ಲಭ್ಯತೆ ಇದೆ, ಇಂಥ ಪ್ರದೇಶಗಳಲ್ಲಿ ಇಲ್ಲ
ಅನ್ನೋದನ್ನು ಸ್ಪಷ್ಟಪಡಿಸಿದರೆ ಇವತ್ತು ಅದನ್ನು ಸ್ಪಷ್ಟಪಡಿಸಲಿಕ್ಕೆ ಏನು ಕಷ್ಟ ಇಲ್ಲ. ನಮ್ಮ ಏನು ಸಾಮಾಜಿಕ ಜಾಲತಾಣ ಇರ್ಬೋದು, ಮಾಧ್ಯಮಗಳಿರ್ಬೋದು, ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು, ಯಾವ್ದಾದ್ರು ಒಂದಲ್ಲ ಒಂದು ಮೀಡಿಯಾವನ್ನು ಜನ ನೋಡ್ತಾರೆ, ಕೇಳ್ತಾರೆ. ಪ್ರೀವಿಯಸ್ ಡೇ ಬುಲೆಟಿನ್ ಇಶ್ಯೂ ಮಾಡಿ ಅಲ್ಲ, ಎಸ್, ಹೌದು. ನಾಳೆ ದಿವಸದ್ದು ಯುದ್ಧ, ನಾಳೆ ಏನಾಗ್ತದೆ, ಇವತ್ತು ನೀವು ಸಂಜೆ ಬುಲೆಟಿನ್ ಇಶ್ಯೂ ಮಾಡಿದ್ರೆ ಇದ್ದ ಎಲ್ಲ ಟಿವಿಯಲ್ಲಿ ಬರ್ತದೆ, ಹೌದು, ಹೌದು, ರೇಡಿಯೋದಲ್ಲಿ ಬರ್ತದೆ, ಹೌದು. ಜೊತೆಯಲ್ಲಿ ದಿನಪತ್ರಿಕೆಯಲ್ಲಿ ಒಂದು ಇದರಲ್ಲಿ ಡೈಲಿ ಬ್ಲಾಕ್ ಮಾಡಿ ಹಾಕ್ಲಿ ಅವರು, ಎಸ್, ಎಸ್. ಯಾವ್ದು ಎಲ್ಲೆಲ್ಲಿ ಯಾವ್ದು ಲಭ್ಯತೆ ಇದೆ ಜನ ಬೆಳಿಗ್ಗೆ ನೋಡಿಬಿಟ್ಟು ತೀರ್ಮಾನ ಮಾಡ್ಕೊಳ್ತಾರಲ್ಲ. ದಿಸ್ ಕಮ್ಯುನಿಕೇಶನ್ ಇಸ್ ನಾಟ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇದ್ರು. ಆ ಬುಲೆಟಿನ್ ಕರೆಕ್ಟ್ ಆಗಿ ಕೊಡುವಂತ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಇಂತಹ ಪ್ಯಾಂಡಮಿಕ್ ಸಂದರ್ಭದಲ್ಲಿ ನಾವು ಏನು ಆಗ್ಲೇ ಮಾತಾಡುವಾಗ ಏನು ವಾರ್ಫುಟ್ ಲೆವೆಲ್ ಅಲ್ಲಿ ಒಂದು ಕೆಲಸ ಮಾಡ್ತೇವೆ ಅಂತ ಹೇಳೋ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಅತ್ಯಂತ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ಸರಿಯಾದ ಕಮ್ಯುನಿಕೇಶನ್ ನಾವು ಮಾಡದೆ ಹೋದ್ರೆ ಅಲ್ಲಿ ಗೊಂದಲ ಉಂಟಾಗತ್ತೆ, ಮತ್ತೆ ಅಲ್ಲಿ ಜನ ಏನು ಆಕ್ರೋಶಕ್ಕೆ, ಜನರ ಆಕ್ರೋಶಕ್ಕೆ ಏನು ಅಧಿಕಾರಿಗಳು ಗುರಿಯಾಗಬೇಕಾಗತ್ತೆ, ವ್ಯವಸ್ಥೆ ಗುರಿಯಾಗಬೇಕಾಗತ್ತೆ. ಬಟ್ ಹೇಳಬೇಕಾದ ವಿಚಾರವನ್ನು ಮತ್ತು ಮಾಡಬೇಕಾದ ಕೆಲಸವನ್ನು ಅದನ್ನು ಸರಿಯಾಗಿ ನಾವು ಕಮ್ಯುನಿಕೇಟ್ ಮಾಡಿದ್ದೇ ಆದರೆ ನಿಮ್ಮ ಏನು ತುಂಬಾ ದೊಡ್ಡ ಬರ್ಡನ್ ಇಳಿದು ಹೋಗುತ್ತೆ. ಇದು ಏನು ದೊಡ್ಡ ಕೆಲಸನೇ ಅಲ್ಲ ನನ್ನ ಲೆಕ್ಕದಲ್ಲಿ. ಒಬ್ಬ ಅಧಿಕಾರಿಯನ್ನು ದಿನನಿತ್ಯ ಸಂಜೆ ಬುಲೆಟಿನ್ ತಯಾರು ಮಾಡಲಿಕ್ಕೆ ಒನ್ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಅನ್ನು ದಿನ ಬುಲೆಟಿನ್ ತಯಾರು ಮಾಡಿ ದಿನ ರಿಲೀಸ್ ಮಾಡ್ಲಿಕ್ಕೆ ಒಬ್ಬನನ್ನು ಹಾಕಿದ್ರೆ ಅವನು ಇಡೀ ದಿವಸ ವೆರಿಫೈ ಮಾಡಿಬಿಟ್ಟು ಅವನು ಬುಲೆಟಿನ್ ಇಶ್ಯೂ ಮಾಡಿಬಿಡ್ತಾನೆ. ನೆಕ್ಸ್ಟ್ ಡೇ ಬಂದ್ಬಿಡ್ತದೆ, ಜನ ಅದರಂತೆ ಆಕ್ಟ್ ಮಾಡ್ತಾರೆ. ಇದು ಆ ರೀತಿ ಬಹಳ ಸಿಂಪಲ್. ಒಂದು. ಎರಡನೇದು ಅವೈಲೇಬಿಲಿಟಿ. ನೀವು ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಸಿಗ್ತಾ ಇಲ್ಲ ಕೆಲವು ಕಡೆಯಲ್ಲಿ, ಅಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ನಿಮಗೆ ಸಾಕಷ್ಟು ಸಿಗ್ತಾ ಇಲ್ಲ. ನೀವು ಆದಷ್ಟು ಫ್ರೀ ಮಾಡಿ, ಇದು ಸರ್ಕಾರದ ಕೆಲಸ. ಸರ್ಕಾರ ಸಾಕಷ್ಟು ಅವೈಲೇಬಿಲಿಟಿಯನ್ನು ಮಾಡಿಸ್ಬೇಕು. ಇದು ಫೇಲ್. ಒಂದು ಲೋಕಲ್ ಆಗಿ ಪ್ಲಾನಿಂಗ್ ಮಾಡಿ ಬುಲೆಟಿನ್ ಮಾಡಿ ಇನ್ಫಾರ್ಮೇಶನ್ ಕೊಡೋದು ಲೋಕಲ್, ಆದ್ರೆ ಅವೈಲೇಬಿಲಿಟಿಯನ್ನು ನೋಡ್ಕೊಳ್ಳೋದು ಸರ್ಕಾರ. ಎಲ್ಲಾ ಕಡೆಯಲ್ಲೂ ಸರಿಯಾಗಿ ಮುಫತ್ತಾಗಿ ಸಿಗುವಾಗ ಯಾಕೆ ಸಿಗೋದಿಲ್ಲ, ಯಾಕೆ ತರಿಸ್ಲಿಕ್ಕೆ ಆಗೋಲ್ಲ, ಯಾಕೆ ಪರ್ಚೇಸ್ ಮಾಡ್ಲಿಕ್ಕೆ ಆಗೋಲ್ಲ? ನಾವು ಬೇರೆ ದೇಶಗಳಿಗೆ ರಫ್ತು ಮಾಡ್ತಿದ್ದೇವೆ, ನಮ್ಗೇನೆ ಇಲ್ವಲ್ಲ. ಹಾಗೆ ರಫ್ತು ಮಾಡ್ಲಿಕ್ಕೆ ಎಲ್ಲಿ ಬಂತು? ಇಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ, 120 ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ. ನಾಳೆ ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ ಚಿಂತನೆ ಸರ್ಕಾರಕ್ಕೆ ಬೇಡವಾ? ಅದು ಬಿಟ್ಬಿಟ್ಟು ರಫ್ತು ಮಾಡ್ತೀವಿ. ಇವತ್ತು ನಮಗೆ ಶಾರ್ಟೇಜ್ ಇದೆ. ಎರಡನೇದು. ಇನ್ನೊಂದು ಮುಫತ್ತಾಗಿ ಕೊಡ್ಬೇಕು. ಇವತ್ತು ಜೀವ ಉಳಿಸುವಂತ ಔಷಧಿ ಇದು, ಇದಕ್ಕೆ ಕೊಡಬೇಕು. ಸರ್ಕಾರ ಮುಫತ್ತಾಗಿ ಕೊಡ್ಬೇಕು. ಇದನ್ನು ಎಲ್ಲರಿಗೂ ಲಸಿಕೆ ಮಾಡುವಂತ ಒಂದು ಕೆಲಸವನ್ನು ಮಾಡಿಸ್ಬೇಕು. ಇದ್ರ ಬಗ್ಗೆನೆ ಸರ್ಕಾರದ ಗಮನ ಬರಬೇಕು. ಸರ್, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾವು ಈ ಒಂದು ಸಂವಾದವನ್ನು ಮತ್ತೆ ಮುಂದುವರಿಸ್ತೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. ಎಸ್ಡಿಎಂ ಕಾಲೇಜು ಉಜಿರೆ. ಎಸ್, ಈ ಒಂದು ಜಿಲ್ಲಾಡಳಿತಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಸಲಹೆಗಳು, ಅದು ಕೂಡ ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ 12 ಅಂಶಗಳ ಸೂತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಕೊಡಲಾಗಿದೆ. ಮಾಜಿ ಶಾಸಕರಾಗಿರುವಂಥ JR ಲೋಬೋ ಅವರ ನೇತೃತ್ವದಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಕೋವಿಡ್ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಬಿ ರಮನಾಥ ರೈ ಅವರ ಉಪಸ್ಥಿತಿಯಲ್ಲಿ ನಿನ್ನೆ ದಿವಸ ಜಿಲ್ಲಾಡಳಿತಕ್ಕೆ ಸುಮಾರು 12 ಅಂಶಗಳ ಸೂತ್ರವನ್ನು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ. ಎಸ್, ಆ 12 ಸೂತ್ರಗಳು ಏನೇನು ಅನ್ನೋ ಬಗ್ಗೆ ನಾವು ಇವತ್ತು ಲೋಬಾ ಅವರ ಜೊತೆಗೆ ಮಾತಾಡ್ತಾ ಇದ್ದೇವೆ. ನಾವು ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ವಿಚಾರಗಳು ಆಗಿರುವಂಥ ವೆಂಟಿಲೇಟರ್ ಇರ್ಬೋದು, ಮತ್ತು ನಿವೃತ್ತ ವೈದ್ಯರ ಸೇವೆಗೆ ಬಳಸಿಕೊಳ್ಳುವಂಥದ್ದು, ಮತ್ತು ಪಲ್ಸ್ ಆಕ್ಸಿಮೀಟರ್ಗಳನ್ನು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳನ್ನು ಕಾಯ್ದಿರಿಸಿಕೊಳ್ಳುವಂಥ ವಿಚಾರ, ಮತ್ತು ಎಲ್ಲ ಕಡೆ ಕೂಡ ಸಾರ್ವತ್ರಿಕವಾಗಿ ಕೋವಿಡ್ ಟೆಸ್ಟ್ ವಿಚಾರವಾಗಿ, ಆಮೇಲೆ ಲಸಿಕೆ ನೀಡುವುದನ್ನು ಕೂಡ ತ್ವರಿತವಾಗಿ ಮತ್ತು ತುಂಬ ಸಮರ್ಪಕವಾಗಿ ವ್ಯವಸ್ಥಿತವಾಗಿ ಯಾವುದೇ ಗೊಂದಲ ಇಲ್ಲದೆ ಅದನ್ನು ವ್ಯವಸ್ಥೆ ಮಾಡುವಂಥ ವಿಚಾರವಾಗೆಲ್ಲ ಮಾತಾಡಿದೆವು. ಸರ್, ಈಗ ಆರನೆಯ ವಿಚಾರಕ್ಕೆ ಬರುವಾಗ, ಇದು ಯಾವ ಆಸ್ಪತ್ರೆಗಳಲ್ಲಿ ಎಷ್ಟೆಷ್ಟು ಕೋವಿಡ್ ವ್ಯವಸ್ಥೆಯ ಬೆಡ್ಗಳ ಲಭ್ಯತೆ ಇದೆ, ಈ ಮಾಹಿತಿಯನ್ನು ಪ್ರತಿದಿನ ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ಪತ್ರಿಕೆಗಳ ಮೂಲಕ ಪ್ರಕಟಿಸಬೇಕು. ಸೊ ಇದಕ್ಕೆ ಪ್ರತಿ ದಿವಸ ಒಂದು ಬುಲೆಟಿನ್ ಹೊರಡಿಸುವಂಥ ವ್ಯವಸ್ಥೆ ಮಾಡಬೇಕು. ಸೊ ಇದು ಜನರಿಗೆ ಒಂಥರ ಒಂದು ಧೈರ್ಯವನ್ನು ಕೂಡ ಕೊಡುತ್ತೆ, ಮತ್ತೊಂದು ಮಾಹಿತಿಯನ್ನು ಕೂಡ ಕೊಡುತ್ತೆ ಅಂತ ಹೇಳ್ತಾ ಇದ್ದೀರಿ. ಇವತ್ತಿನ ಪರಿಸ್ಥಿತಿ ತಾವು ನೋಡಿದರೆ ದೇಶಾದ್ಯಂತ ಮತ್ತು ರಾಜ್ಯದಲ್ಲೂ ಕೂಡ ಕೋವಿಡ್ ಸಮಸ್ಯೆ ಬಂದಾಗ ಜನ ಬೆಡ್ಗಳಿಗೆ ಪರದಾಟ ಮಾಡುವುದನ್ನು ತಾವು ಕಂಡಿರ್ಬೋದು. ಎಸ್, ವಸ್ತುಶ ಅದು ಬೆಂಗಳೂರು ಇಂದ ಹಿಡಿದು ದೇಶದ ಎಲ್ಲ ಭಾಗದಲ್ಲೂ ಕೂಡ. ಅಂದ್ರೆ ಎಷ್ಟು ಪ್ಯಾನಿಕ್ ಆಗ್ತಾರೆ ಅಂದ್ರೆ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡಿಕೊಂಡು ಎಲ್ಲೂ ಹೋಗಿ ಸಿಗದೆ ದಾರಿಯಲ್ಲೇ ಸತ್ತದ್ದು ಬೇಕಾದಷ್ಟು ಬಂದಿದೆ. ಇದು ಯಾಕೆ ಆಗ್ತದೆ? ಮಾಹಿತಿ ಕೊರತೆ.
ಎಸ್ ಅಂದ್ರೆ ನಾವು ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ಗಳು ಇವೆ ಇದು ಮಾಹಿತಿಯನ್ನು ಜನರಿಗೆ ನಾವು ಕೊಡ್ತಾ ಇಲ್ಲ, ಅವರೇ ಹುಡುಕ್ಬೇಕು. ಹೌದು, ಅವರೇ ಆಂಬ್ಯುಲೆನ್ಸ್ ಅಲ್ಲಿ ಪೇಷಂಟ್ ಅನ್ನು ಹಿಡ್ಕೊಂಡು ಸುತ್ತಾಡಬೇಕು ಆಸ್ಪತ್ರೆಯಿಂದ ಆಸ್ಪತ್ರೆಗೆ. ಎಂತ ವ್ಯವಸ್ಥೆ ಅಂತ ಹೇಳುದು ನಾವು ಡಿಜಿಟಲ್ ಇಂಡಿಯಾದಲ್ಲಿ ಇದ್ದೇವೆ. ನೀವು ನಾವು ಎಲ್ಲ ಒಂದು ಸಂಜೆ ಪ್ರಿವಿಯಸ್ ಡೇ ಇಂಥ ಆಸ್ಪತ್ರೆಗಳಲ್ಲಿ ಇಂಥ ಬೆಡ್ಗಳಿವೆ, ಇಷ್ಟು ಬೆಡ್ಗಳಂತ ಕೊಡ್ಲಿಕ್ಕೆ ಯಾಕೆ ಆಗುದಿಲ್ಲ? ಮಾರನೇ ದಿನ ನಾನು ಹುಷಾರಿಲ್ಲದಿದ್ರೆ ನನಗೆ ಇಂಥ ಕಡೆ ಹತ್ತಿರದ ಇದಕ್ಕೆ ಓಡ್ಲಿಕ್ಕೆ ಆಗ್ಬೇಕು. ಯಾಕೆ ಆಯ್ತು, ನಾವು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದಾಗ ಒಂದು ಹೇಳಿದ್ರು ಎಲ್ಲ ಮಾಹಿತಿ ಕೊಟ್ರೆ ಹೊರಗಿನವರೆಲ್ಲ ಬಂದ್ಬಿಡ್ತಾರೆ. ಹೌದು, ಒಪ್ಕೊಂಡೆ. ಅದಕ್ಕೆ ನಾನು ಹೇಳುದು ಜಾಸ್ತಿ ಬೆಡ್ಗಳನ್ನು ಮಾಡಿ, ಪಾಪ ಬರ್ಲಿ ಬಂದ್ರು ಕೂಡ ಅವ್ರ ಜೀವವನ್ನು ನಾವು ಉಳಿಸೋಣಲ್ಲ. ಹೌದು, ಆಸ್ಪತ್ರೆಗಳು ಇರುವುದೇ ಜನರಿಗಾಗಿ ಅಲ್ವಾ? ಉಳಿಸೋಣಲ್ಲ. ಆಸ್ಪತ್ರೆಗಳು ಇರುವುದೇ ರೋಗಿಗಳ ಸೇವೆಗಾಗಿ. ಸೊ ಹಾಗೆ ರೋಗಿಗಳು ಎಲ್ಲಿಂದಲೂ ಬರ್ಬೋದು. ಈಗ ಮಾಹಿತಿ ಕೊರತೆ, ನನ್ನ ಲೆಕ್ಕದಲ್ಲಿ ಮಾಹಿತಿ ಕೊರತೆ ಅಂತೂ ಸರಿಯಾದ ವ್ಯವಸ್ಥೆ ಆಗ್ತಾ ಇಲ್ಲ, ಇಡೀ ರಾಜ್ಯದಲ್ಲಿ ಆಗ್ತಾ ಇಲ್ಲ ಇದು. ಆದ್ರಿಂದ ಇದನ್ನು ಎಲ್ಲಿ ಎಲ್ಲಿ ಇದೆ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಅವರ ಬೆಳಿಗ್ಗೆನೆ ನೋಡುವಾಗ ಇಂಥ ಕಡೆಯಲ್ಲಿ ಬೆಡ್ ಇದೆ ನಾವು ಹೋಗೋಣ, ಅವರು ಡಿನೈ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಡಿನೈ ಮಾಡಿದ್ರೆ ನೋಡಲ್ ಅಧಿಕಾರಿ ಅವ್ರಿಗೆ ಕೂಡಲೇ ಫೋನ್ ಮಾಡಿ, ನೋಡಿ ನೀವು ಪ್ರಕಟಣೆ ಕೊಟ್ಟಿದ್ದೀರಿ, ಇಲ್ಲಿ ಸಿಗ್ತಾ ಇಲ್ಲ. he has to find out. ಅಷ್ಟರ ಮಧ್ಯದಲ್ಲಿ ಬೇರೆ ಯಾರಾದ್ರೂ ಬಂದು ಇಲ್ಲ ಆಗಿ ಹೋಗಿ ಆಯ್ತಾ ಅಥವಾ ನೆಕ್ಸ್ಟ್ ಎಲ್ಲಿದೆ ಎವ್ರಿಥಿಂಗ್ ಅಪ್ ಟು ಡೇಟ್ ಬೇಕಾದ್ರೆ ಬರ್ಲಿ ಅಲ್ಲ. ಇವತ್ತು ಇಲೆಕ್ಟ್ರಾನಿಕ್ಸ್ ಮೀಡಿಯಾ ನಿಮ್ದು, ಡಿಜಿಟಲ್ ಮೀಡಿಯಾ ಅಪ್ಡೇಟ್ ನಿಮ್ಗೆ ಆಗಿಂದಾಗೆ ಅಪ್ಡೇಟ್ ಆಗ್ಲಿ ಅಲ್ಲ. ನಮ್ಮ ಇದ್ರಲ್ಲೇ ನೋಡಿ ನಾನು ಎಲ್ಲಿದೆ, ಇಲ್ಲಿ ಕಡಿಮೆ ಫುಲ್ ಆಯ್ತಾ, ಇನ್ನೊಂದು ಕಡೆಯಲ್ಲಿ ಉಂಟಾ? ವಿ ಹ್ಯಾವ್ ಟು ಗೋ ಟು ಹೈಟೆಕ್. ಎಂತದ್ದು ನಾವು ಮಾಡ್ತಾ ಇದ್ದೀವಿ ಇಲ್ಲದ್ರೆ. ಖಂಡಿತವಾಗಿ ಅತ್ಯಂತ ಏನು ಜರೂರಾಗಿ ಆಗಬೇಕಾದ ಕೆಲಸ ಇದು, ಅತ್ಯಂತ ಜರೂರಾಗಿ ಆಗಬೇಕಾದ ಕೆಲಸ. ಸರ್ಕಾರ ತಲೆನೇ ಇದು ಮಾಡ್ತಾ ಇಲ್ಲ, ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ಕರೆಕ್ಟ್ ಆಗಿ ಆಲೋಚನೆನೇ ಮಾಡ್ತಾ ಇಲ್ಲ. ಕೂತ್ಕೊಂಡು ಒಂದ್ ಕಡೆಯಲ್ಲಿ ಕೂಲ್ ಆಗಿ ನಾವು ಯಾವ ರೀತಿಯಲ್ಲಿ ಇದನ್ನು ಪ್ಲಾನ್ ಮಾಡ್ಬೋದು ಅಂತ ಮಾಡಿದ್ರೆ ಬಹುಶಃ ಇದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ವಲ್ಪ ಮಾಡುದಿಲ್ಲ. ಯಾಕೆ ಮಾಡ್ತಾ ಇಲ್ಲ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನನ್ಗೆ ಗೊತ್ತಿದ್ದವಗೆ ನಾನು ಬೆಡ್ ಸಿಗದೆ ಚತ್ತು ಹೋಗಿದ್ದಾರೆ. ಒಂದು ದಿವಸ ನನಗೆ ರಾತ್ರಿ 10 ಗಂಟೆ ರಾತ್ರಿಗೆ ಒಂದು ಕಾಲ್ ಬರ್ತಾ ಇದೆ, ಸರಿ ಎಲ್ಲಿ ಹೋದ್ರು ಬೆಡ್ ಕೇಳಿ ಇಲ್ಲ ಅಂತ ಹೇಳ್ತಾರೆ, ಆಕ್ಸಿಜನ್ ಕಡಿಮೆ ಡಿಪ್ಲೀಟ್ ಆಗ್ತಾ ಇದೆ. ನನ್ನ ಅಂಕಲ್ ಅವರಿಗೆ ಒಬ್ರು ಅಂಕಲಿಗೆ ಇವತ್ತು ನಾರ್ತ್ ಇಂಡಿಯನ್ ಅವ್ರು ಹೇಳಿದ್ರು, ನಮ್ಮ ಅಂಕಲಿಗೆ ಈ ರೀತಿ ಆಗ್ತಾ ಇದೆ, ಎಲ್ಲಾದ್ರೂ ನಮಗೆ ಒಂದು ಬೆಡ್ ಕೊಡಿಸಿ ಅಂತ. ಈ ಕಾಲ್ is the top ಇದು vice president of a big company. That fellow is calling me and asking me, ಕೊಡಿಸಿ ಒಂದು ಬೆಡ್ ಅನ್ನು ಕೊಡಿಸಿ ನನಗೆ ಅಂತ. ನನಗೆ ಒಂದ್ಸರಿ ಬ್ಲಾಂಕ್ ಆಯ್ತು. ಮತ್ತೆ ನಾನು ಎಲ್ಲಿ ಇದ್ದವರಿಗೆ ನಮ್ಮ ಬೆಂಗಳೂರಿನ ನನ್ನ ಕಾಂಟ್ಯಾಕ್ಟ್ಸ್ಗಳಿಗೆಲ್ಲ ಮಾಡಿ ಫೈನಲಿ ಸೇಂಟ್ ಫಿಲಮಿನ ಇದರಲ್ಲಿ ಎಲ್ಲ ಫುಲ್ ಆಗಿತ್ತು. ದೆನ್ ದೇ ಮೇಡ್ ಒನ್ ಅರೇಂಜ್ಮೆಂಟ್ ಅಂಡ್ ಗಿವ್. ಪರಿಸ್ಥಿತಿ ನೋಡಿ, ಪ್ಯಾನಿಕ್ ನೋಡಿ, ಜನರಿಗೆ ಗೊತ್ತಿಲ್ಲ ಎಲ್ಲಿ ಇದೆ ಅಂತ ಗೊತ್ತಿಲ್ಲ ಬೆಡ್. ಖಂಡಿತವಾಗಿ ಈಗ ಒಬ್ಬ ದೊಡ್ಡ ಸ್ಥಾನಮಾನದವನಾದರೆ ಸರಿ ಹುಡುಕಾಡ್ತಾನೆ, ಇನ್ಫ್ಲುಯೆನ್ಸ್ಗೆ ಪ್ರಯತ್ನ ಮಾಡ್ತಾನೆ, ತಕ್ಕ ಮಟ್ಟಿಗೆ ಆಗಬಹುದು ಅಥವಾ ಆಗದೇ ಇರಬಹುದು. ಆದರೆ ಎಲ್ಲಾ ಜನಸಾಮಾನ್ಯರಿಗೆ ಆ ಕಷ್ಟದ ಕಟ್ಟಕಡೆ ಕ್ಷಣದಲ್ಲಿ ಅವರು ಯಾರನ್ನು ಹುಡುಕಾಡೋದು, ಯಾರನ್ನು ಇನ್ಫ್ಲುಯೆನ್ಸ್ಗೆ ಮಾತಾಡ್ಲಿಕ್ಕೆ ಹೋಗೋದು? ಅವನು ಆಂಬ್ಯುಲೆನ್ಸ್ ಅನ್ನು ಹುಡುಕಾಡೋದು ಅಥವಾ ಅವನು ಆಸ್ಪತ್ರೆಯನ್ನು ಹುಡುಕಾಡೋದು? ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಪಾರದರ್ಶಕವಾಗಿ ಇದನ್ನು ಏನು ನಾವು ವ್ಯವಸ್ಥೆ ಮಾಡಬೇಕು. ಮತ್ತೆ ಇರುವಂತ ವ್ಯವಸ್ಥೆ ಬಗ್ಗೆ ತುಂಬಾ ಪಾರದರ್ಶಕತೆ ಇರಬೇಕು. ಎಸ್ ಸರ್, ನಾನು ಮುಂದಿನ ವಿಚಾರಕ್ಕೆ, ನಿಮ್ಮ ಮುಂದಿನ ಅಂಶ, ಪ್ರತಿ ಒಂದು ತಾಲೂಕಿಗೆ ಓರ್ವ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕು. ಅವರ ಹೆಸರು, ದೂರವಾಣಿ ಸಂಖ್ಯೆ ಇತ್ಯಾದಿ ವಿವರಗಳನ್ನು ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ಪ್ರಕಟಿಸಬೇಕು. ಪ್ರತಿ ಒಂದು ತಾಲೂಕಿಗೆ ಓರ್ವ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕು. ಈಗ ನಮ್ಮ ಜಿಲ್ಲಾಡಳಿತ ಪ್ರತಿ ಆಸ್ಪತ್ರೆಗೆ ಒಬ್ರು ನೋಡಲ್ ಅಧಿಕಾರಿ ಈಗ ಹಾಕಿದ್ದಾರೆ. ಹೌದು, ಪ್ರತಿ ಆಸ್ಪತ್ರೆಗೆ ಒಬ್ಬರನ್ನು ಮಾಡಿದ್ದಾರೆ. ಮತ್ತೆ ಇದೆಲ್ಲ ಸಮಸ್ಯೆಗಳನ್ನು ನೋಡ್ಲಿಕ್ಕೆ ತಾಲೂಕಿಗೇನೋ ಝೋನಿಗೇನೋ, ನಾನು ಇದನ್ನು ನಮ್ಮ ಜಿಲ್ಲೆ ಬಗ್ಗೆ ಮಾತ್ರ ಇದನ್ನು ಈಗ ಸೀಮಿತ ಅಂತ ಹೇಳ್ತಾ ಇಲ್ಲ, ಮಾಡ್ಲೇಬೇಕು. ಯಾಕಂದ್ರೆ ಎಷ್ಟು ಅಧಿಕಾರಿಗಳು ಅದರಲ್ಲಿ ಜವಾಬ್ದಾರಿ ವಹಿಸ್ತಾರೆ ಅಷ್ಟು ನಮ್ಗೆ ಸುಲಭ ಆಗ್ತಾ ಇದೆ. ಈಗ ಆಸ್ಪತ್ರೆಗೆ ನೋಡಲ್ ಆಫೀಸರ್, ಆ ಇಡೀ ಝೋನಿಗೆ ಅಥವಾ ತಾಲೂಕಿಗೆ ಒಬ್ರು ನೋಡಲ್ ಆಫೀಸರ್, ಈ ರೀತಿಯ ಮತ್ತೆ ಬುಲೆಟಿನ್ ಕೊಡ್ಲಿಕ್ಕೆ ಒಬ್ರು ನೋಡಲ್ ಆಫೀಸರ್, ಲೈಕ್ ಎಲೆಕ್ಷನ್ಸ್ ನಾವು ಮಾಡುವಾಗ ಎಲ್ಲ ಇನ್ಚಾರ್ಜ್ ಇದ್ದಾಗ ಆ ರೀತಿ ನಾವು ಮಾಡಿದ್ರೆ ಇದು
ಸಮಸ್ಯೆಗಳು ಯಾರಿಗೆ ಸಂಪರ್ಕ ಮಾಡಬೇಕು ಅಂದ ತಕ್ಷಣ ಆ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರೆ ನೀವು ಇಲೆಕ್ಷನ್ ಮಾಡಿದ್ದಾರೆ. ಇಲೆಕ್ಷನ್ ಅಂತ ಉಲ್ಲೇಖ ಮಾಡುವಾಗ ನಾವು ಜನರಲ್ ಇಲೆಕ್ಷನ್ ಅನ್ನೆಲ್ಲ ಆಕ್ಚುಲಿ ಭಾರಿ ದೊಡ್ಡ ಟಾಸ್ಕ್ ಅದು. ಹೌದು, ಅದನ್ನು ಭಾರಿ ಸುವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡ್ತೇವೆ ಅಲ್ವಾ? ಕರೆಕ್ಟ್. ಎಷ್ಟು ಶಾರ್ಟೆಸ್ಟ್ ಟೈಮ್ ನೊಳಗೆ ಎಷ್ಟು ಬ್ಯೂಟಿಫುಲ್ ಆಗಿ ಆಗ್ತಾ ಇದೆ. ಹೌದು. ಅಂದ್ರೆ ಟೈಮ್ ಟು ಸಿಸ್ಟಮ್ ಅದು. ಆದ್ರಿಂದ ಈಗ ನಾವು ಒಂದು ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿದ್ರೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಾಗ್ಲಿ ಅಥವಾ ಕಾರ್ಪೊರೇಷನ್ಸ್ಗಳಿಗಾಗ್ಲಿ ಆ ಸಿಸ್ಟಮ್ ನಲ್ಲಿ ಮಾಡ್ಲಿಕ್ಕೆ ಏನು ದೊಡ್ಡ ಕಷ್ಟ ಅಲ್ಲ. ಬೇಕಾದಷ್ಟು ಸರ್ಕಾರಿ ಅಧಿಕಾರಿಗಳು ಸಾಕಾಗುದಿಲ್ವಾ? ಬ್ಯಾಂಕ್ ಅದು ಇಲ್ಲಿ ಕಡೆಯಿಂದ ನೀವು ತೆಕ್ಕೊಳ್ಳಿ ಅಲ್ಲ, ಜನರನ್ನೆಲ್ಲ ಆಫೀಸರ್ಸ್ ಅಫಿಷಿಯಲ್ಸ್ ಅನ್ನು ತೆಕ್ಕೊಳ್ಳಿ ಫಾರ್ ಇದಕ್ಕೆ ಕೋಆರ್ಡಿನೇಷನ್ಗೆ ಎಲ್ಲ ಹಾಕಿ. ಇಟ್ ಇಸ್ ಎಮರ್ಜೆನ್ಸಿ. ಕಂಟಿನ್ಯೂಸ್ ಒಬ್ಬರನ್ನೇ ನೀವು ಹಾಕ್ಲಿಕ್ಕೆ ಆಗೋಲ್ಲ. ಇದು ಬಹಳ ಟಾಸ್. ಇದು ನೀವು ಪಾಳಿಯಲ್ಲಿ ಹಾಕ್ಬೇಕಾಗ್ತದೆ. ಇಟ್ ಇಸ್ ಆಲ್ ದಟ್ ಮೈಕ್ರೋ ಬಿಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನೀವು ಏನು ಇಲೆಕ್ಷನ್ ಅನ್ನು ಫೇಸ್ ಮಾಡ್ತೀರಿ ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳಿದ್ರೆ ಎಸ್, ಇದನ್ನು ಕೂಡ ಫೇಸ್ ಮಾಡಬಹುದು. ಇಟ್ಸ್ ಎ ವಾರ್. ಎಸ್, ಈಗ ಎಂಟನೇ ಅಂಶ, ಎಂಟನೆಯ ನೀವು ಕೊಟ್ಟಿರುವಂತಹ ಸೂತ್ರ, ಸಾಮಾಜಿಕ ಅಂತರ ಕಾಪಾಡುವುದು, ಮಾಸ್ಕ್ ಧರಿಸುವುದು, ಇದನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಕ್ರಮ ಜರುಗಿಸುವುದು ಸ್ವಾಗತ. ಆದರೆ ರಸ್ತೆಗಳಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವುದಕ್ಕೂ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ತೊಂದರೆ ಕೊಡುವುದನ್ನು ಕೂಡಲೇ ನಿಲ್ಲಿಸಬೇಕು. ರಾಜ್ಯಾದ್ಯಂತ ಮತ್ತು ಅಂತಾರಾಜ್ಯ ಪ್ರಯಾಣಕ್ಕೂ ಸರ್ಕಾರ ನಿರ್ಬಂಧ ಹಾಕದಿರುವಾಗ ಇಂತಹ ಚೆಕ್ ಪೋಸ್ಟ್ಗಳಿಂದ ತೊಂದರೆ ನೀಡುವುದು ಸರಿಯಲ್ಲ. ಅಲ್ಲಲ್ಲಿ ಸಡನ್ ಆಗಿ ಬರ್ತಾರೆ ಜನ, ಹೋಗ್ತಾರೆ. ನನಗೆ ನಿನ್ನೆ ಒಂದು ಅವರಿಗೆ ಪಾಪ ಬೆಂಗಳೂರಿನಲ್ಲಿ ಡೆತ್ ಆಗಿದೆ, ನಾವು ಹೋಗ್ಬೇಕು, ಅವರದ್ದು ಡಾಕ್ಯುಮೆಂಟ್ ಬೇರೆ ಇಲ್ಲ. ಈಗ ಏನು ಹೇಳ್ತಾರೆ, ಡಾಕ್ಯುಮೆಂಟ್ ತೋರಿಸಿದ್ರೆ ನಾವು ಬಿಡ್ತೀವಿ ಅಂತ ಹೇಳ್ತಾರೆ. ನನಗೆ ಒಂದು ಕೇಸ್ ಬಂತು, ಗೋವಾದಲ್ಲಿ ಅವರಿಗೆ ಅವರ ತಾಯಿಗೆ ಇದಾಗಿದೆ, ಕ್ಯಾನ್ಸರ್ ಆಗಿದೆ, ಅವ್ರು ಇಲ್ಲಿದ್ದರು, ಅಲ್ಲಿ ಹೋಗ್ಬೇಕು. ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲ, ಬಿಕಾಸ್ ಕ್ಯಾನ್ಸರ್ ಆಗಿದೆ ತಾಯಿಗೆ, ಮಗಳೆಲ್ಲೂ ಇದ್ದಾರೆ, ಅವ್ರಿಗೆ ಹೋಗ್ಬೇಕು. ಎಸ್ ಎಸ್ ನಮಗೆ ಮಧ್ಯೆ ಒಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ಯಾರು ಸರ್ ಮಾತಾಡೋದು? ನಾನು ರಾಕೇಶ್ ಅಂತ ಹೇಳಿ, ಕೊಡಿಯಾಲ್ ಬೈಲಿಂದ. ಹೇಳಿ. ಲೋಬರ್ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಬಹುಶಃ ಇವತ್ತು ಅತ್ಯಂತ ಬೇಸರ ಆಗುತ್ತೆ. ಮಾನ್ಯ ಮಾಜಿ ಶಾಸಕರು, ಅತ್ಯಂತ ಅನುಭವಿ ವ್ಯಕ್ತಿ ಅವರು ಕೂಡ. ನಾವು ಕೊಟ್ಟಂತ ಕೆಲವೊಂದು ಅಂಶಗಳನ್ನು ಗಮನಿಸಿಕೊಂಡೆ, ಬಹಳ ಸಂತೋಷ ಆಯ್ತು ಇವತ್ತು. ಬಹುಶಃ ಈ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದುಕೊಂಡು ಬಹುಶಃ ನಮ್ಮ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರದ ಜೊತೆಗೆ ಅದರ ಒಂದಷ್ಟು ವೈಫಲ್ಯದ ನಡುವೆ ಕೂಡ ಒಂದು ಪಾರದರ್ಶಕವಾಗಿ ಜನಸಾಮಾನ್ಯರ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸಾಮಾನ್ಯರ ಸಂದಿಗ್ಧ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಇವತ್ತು ಮಾನ್ಯ ಶಾಸಕರ ಕೆಲವೊಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಗಮನಿಸಿಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಾನ್ ಫೋನ್ ಮಾಡಿರ್ತಕ್ಕಂಥದ್ದು ಮಾನ್ಯ ಶಾಸಕರು, ಮಾಜಿ ಶಾಸಕರು ಅತ್ಯಂತ ಒಂದು ಒಳ್ಳೆಯ ಒಂದು ದೃಷ್ಟಿಕೋನದಲ್ಲಿ ಮುಂದುವರಿತಾ ಇದ್ದವರು. ಮಾನ್ಯ ಶಾಸಕರ ಇವರ ಮಾಜಿ ಶಾಸಕರ ಒಂದು ಕಾರ್ಯವೈಖರಿ ಏನಿದೆ, ಅವರ ಒಂದು ಮನೋಭಾವ ಏನಿದೆ, ಆ ರೀತಿಯಲ್ಲಿ ಏನು ಮುಂದಿನ ದಿನಗಳಿಗೂ ಕೂಡ ಪ್ರತಿಯೊಬ್ಬ ಕೂಡ ಜನಪ್ರತಿನಿಧಿಯು, ಅವನು ಸೋಲಿ ಗೆಲ್ಲಿ ಯಾರೇ ಆಗ್ಲಿ, ಅವರು ವಿರೋಧ ಪಕ್ಷದಲ್ಲಿರ್ಲಿ ಅಥವಾ ಆಡಳಿತ ಪಕ್ಷದಲ್ಲಿರ್ಲಿ, ಅವ್ರು ಮಾಡುವಂತ ಕೆಲಸ ಕಾರ್ಯಗಳು ಜನಸಾಮಾನ್ಯರ ಪರವಾಗಿರಬೇಕು ಅನ್ನೋದಕ್ಕೆ ಇವತ್ತು ಮಾಜಿ ಶಾಸಕರು, ಮಾನ್ಯ ಶಾಸಕರೇ ದೇವಬಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನದೊಂದು ಆಶಯ. ಎಲ್ಲರೂ ಒಗ್ಗಟ್ಟಿನಲ್ಲಿ ಕೆಲಸ ಕಾರ್ಯ ನಡೆಸ್ಕೊಂಡ್ರೆ ಬಹುಶಃ ಒಂದಷ್ಟು ಸರ್ಕಾರದ ವೈಫಲ್ಯಗಳನ್ನು ನಾವು ನೋಡಿದ್ರು ಕೂಡ ಇವತ್ತು ಜನಸಾಮಾನ್ಯರು ಒಗ್ಗಟ್ಟಾಗಿ ಇದನ್ನು ಇದನ್ನು ಭೇದಿಸಿಕೊಳ್ಬೇಕು ಮತ್ತು ಎದುರಿಸಿಕೊಳ್ಳುವಂತಹ ಅನಿವಾರ್ಯತೆಗೆ ಬಂದುಬಿಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸುವ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಎಲ್ರಿಗೂ ಬೇಗ ಒಳ್ಳೇದಾಗ್ಲಿ ಅನ್ನುವಂಥದ್ದು ಆಶಯ ನಂದು. ರಾಕೇಶ್ ಅವರೇ ತುಂಬಾ ಒಳ್ಳೆ ಮಾತುಗಳನ್ನು ಹೇಳಿದಿರಿ. ಈಗ ಸೋಲು ಗೆಲುವೆಲ್ಲ ರಾಜಕೀಯದಲ್ಲಿ ಇದ್ದದ್ದೇ. ಆದರೆ ಇಂಥ ಒಂದು ಏನು ಸಾಂಕ್ರಾಮಿಕ ಬರುವಾಗ ಅಥವಾ ಇಂಥ ಒಂದು ಎಮರ್ಜೆನ್ಸಿ ಬರುವಾಗ ನಾವು ಎಲ್ಲರೂ ಜೊತೆಯಾಗಿ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಪೂರಕವಾಗಿಯೇ JR ಲೋಬೋ ಅವರ ನೇತೃತ್ವದಲ್ಲಿ ಈ ರೀತಿಯ ಏನು ಆಡಳಿತ ವ್ಯವಸ್ಥೆಗೆ ಒಂದಷ್ಟು ಸಲಹೆಗಳನ್ನು
ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರಶ್ನೆ ಇರುವಂತದ್ದು ಎಷ್ಟು ಸಲಹೆಗಳನ್ನು ಆಡಳಿತ ಮತ್ತು ಆಡಳಿತ ನಡೆಸುವಂತ ಪಕ್ಷದವರು ಎಷ್ಟರ ಮಟ್ಟಿಗೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ತಾರೆ ಅಂತ. ಎಸ್, ನೀವೀಗ ಏನೊಬ್ಬ ವೀಕ್ಷಕರಾಗಿ ನಿಮಗೆ ಅದು ಎಸ್ ತುಂಬಾ ಒಳ್ಳೆಯ ಸಕಾಲಿಕವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ ಅನಿಸಿದೆ ಅಲ್ವಾ? ಅದೇ ರೀತಿಯ ಅನಿಸಿಕೆ ಜಿಲ್ಲಾ ಆಡಳಿತಕ್ಕೂ ಬರಬೇಕು, ಮತ್ತೆ ಏನು ಆಡಳಿತ ಪಕ್ಷದವರಿಗೂ ಕೂಡ ಬರಬೇಕು. ಎಸ್ 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 ಸರ್, ಈಗ ನೀವು 8ನೇ ಅಂಶದಲ್ಲಿ ಮಾತಾಡಿರುವಂತದ್ದು ಚೆಕ್ ಪೋಸ್ಟ್ಗಳ ಬಗ್ಗೆ. ಅಲ್ಲಲ್ಲಿ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ಮಾಡಿದ್ದಾರೆ. ಈಗ ಅದಕ್ಕೆ ನಾನು ಹೇಳಿದೆ, ನನಗೊಂದು ಸುಮಾರು ನಿದರ್ಶನಗಳು. ನಿನ್ನೆ ಒಂದು ಡೆಪ್ತಿಗೆ ಹೋಗ್ಬೇಕು ಅವ್ರಿಗೆ, ಅವ್ರು ಹೇಳ್ತಾರೆ ನಾವು ಹೋಗುದು ಹೇಗೆ ಸರ್, ಹೆದರಿಕೆ, ಪಾಸ್ ಇಲ್ಲ, ಯಾರು ಪಾಸ್ ಕೊಡುವಂತ ವ್ಯವಸ್ಥೆ ಇಲ್ಲ, ಅಂದ್ರೆ ಡಾಕ್ಯುಮೆಂಟ್ ತೋರಿಸಲಿಕ್ಕೆ ಡಾಕ್ಯುಮೆಂಟ್ ಇಲ್ಲ. ನಾನು ಮತ್ತೆ ಲಾಸ್ಟ್ಗೆ ಹೇಳಿದೆ, ನಿಮ್ಮ ಏನಾದರೂ ಮೆಸೇಜ್ ಬಂದಿದ್ರೆ ಆ ಮೆಸೇಜನ್ನೇ ಕೈಯಲ್ಲಿ ಇಟ್ಕೊಂಡು ಹೋಗಿಬಿಡಿ ನೀವು ಧೈರ್ಯ. ಅಲ್ಲಿ ಎಲ್ಲಾದ್ರೂ ಅಡ್ಡ ಹಾಕಿದ್ರಿ ತೊಂದರೆ ಆಗ್ತಾ ಇದೆ. ಕೆಲವರಿಗೆ ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಇರೋಲ್ಲ, ನಂಬುವುದಿಲ್ಲ. ಆದ್ರಿಂದ ಎಲ್ಲಿ ಚೆಕ್ ಪೋಸ್ಟ್ಗಳಿವೆ ಅಲ್ಲಿ ಯಾವುದೇ ಹರಾಸ್ಮೆಂಟ್ ಇಲ್ಲದೆ ಅವರಿಗೆ ಕಳಿಸ್ಕೊ, ಯಾಕಂದ್ರೆ ಅವರು ಏನೋ ಒಂದು ಕೆಲಸಕ್ಕೆ ಹೋಗುವವರು, ಅವ್ರಿಗೆ ತೊಂದರೆ ಆಗಬಾರದು. ಚೆಕ್ ಪೋಸ್ಟ್ಗಳಿಗೆ ಯಾವುದೇ ರೀತಿಯ ಹರಾಸ್ಮೆಂಟ್ಗಳು ಬರಬಾರದು. ದಟ್ ಈಸ್ ಅವರ್ ನಮ್ಮ ಒಂದು ಸಜೆಷನ್ ಅದಕ್ಕೆ. ಎಸ್ 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 ಈಗ 9ನೇ ವಿಚಾರಕ್ಕೆ ಬರುವ. ಲಸಿಕೆಯನ್ನು 18 ವರ್ಷ ದಾಟಿದವರಿಗೆಲ್ಲ ಲಸಿಕೆಯನ್ನು ಕೊಡಲು ಆರಂಭಿಸಿದಾಗ ಮುಂದೆ 60 ದಿವಸಗಳ ಅವಧಿಗೆ ಅವರು ರಕ್ತದಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಸೊ ರಕ್ತದ ಲಭ್ಯತೆಯ ಏನು ಕೊರತೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಎಲ್ಲಾ ಕಡೆಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿಕೊಂಡು ಈ ಒಂದು ಏನು ಕೊರತೆ ಎದುರಾಗಬಹುದಾದ ಏನು ರಕ್ತದ ಕೊರತೆ ಎದುರಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ದೀರಿ. ಎಸ್ ಸರ್, ಹೌದು. ಇದಕ್ಕೆ ಯಾಕಂದ್ರೆ ಈಗ ಕೋವಿಡ್ಗೆ ಯಾರಿಗೆ ಲಸಿಕೆ, ಈಗ 18 ವರ್ಷದವರಿಗೆ ಲಸಿಕೆ ಆರಂಭ ಮಾಡ್ತಾರೆ. ಯಾರು ಹೆಚ್ಚಾಗಿ ನಮ್ಗೆ ಬ್ಲಡ್ ಡೊನೇಷನ್ ಮಾಡುವವರು 18ರಿಂದ 40 ವರ್ಷದ ಒಳಗಿನವರು ಹೆಚ್ಚಾಗಿ ಬ್ಲಡ್ ಡೊನೇಷನ್ ಮಾಡುವರು. ಈಗ 40 ವರ್ಷದ ಕೆಳಗಿನವರಿಗೆ ಲಸಿಕೆ ಕೊಡ್ಲಿಕ್ಕೆ ಶುರು ಮಾಡಿದಾಗ, ಅವರಿಗೆ ಲಸಿಕೆ ಸಿಕ್ಕಿದಾಗ ಅವ್ರಿಗೆ ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಆಗೋಲ್ಲ. ಆಗ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಆಪರೇಷನ್ಸ್ಗಳಿಗೆ ಎಲ್ಲಕ್ಕೂ ಕೂಡ ಬ್ಲಡ್ಡಿನ ಕೊರತೆ ಉಂಟಾಗಿ ಇಡೀ ಆಸ್ಪತ್ರೆ ಸಿಸ್ಟಮ್ ಸ್ಟ್ಯಾಂಡ್ ಸ್ಟಿಲ್ ಆಗುವ ಸಾಧ್ಯತೆ ಇದೆ. ಸರ್ಜರಿ ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗುವ ಸಾಧ್ಯತೆ ಇದೆ. ಗಂಭೀರವಾದ ವಿಚಾರ. ಆದ್ರಿಂದ ಅದಕ್ಕೆ ಈಗಲೇ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗಳು ಎಷ್ಟಾಗ್ತವೆ, ಯಾರೆಲ್ಲ ಮಾಡ್ತಾರೆ ಅವರಿಗೆಲ್ಲ. ಈಗ ನಮ್ಮಲ್ಲಿ ನಾಡ್ದು 4ನೇ ತಾರೀಕಿಗೆ ನಮ್ಮ ಇವರು ನಮ್ಮ ನಗರ ಬ್ಲಾಕ್ನ ಕಾಂಗ್ರೆಸ್ ವತಿಯಿಂದ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಆದರೆ ಹೆದರಿಕೆ, ನಮ್ಮ ಇದರಲ್ಲಿ ಜನ ಬರ್ತಾರ ಇಲ್ವಾ, ಕರ್ಫ್ಯೂನಲ್ಲಿ, ಇದೆಲ್ಲ ಲಾಕ್ಡೌನ್ ನಲ್ಲಿ. ಬಟ್ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದೀರಿ ನೀವು. ಎಸ್ ಸರ್, ಹತ್ತನೆಯದು ಎಸ್, ಇನ್ನು ಎರಡು ಸಲಹೆಗಳಿದಾವೆ. 10ನೇದು ಖಾಸಗಿ ಆಸ್ಪತ್ರೆಗಳಲ್ಲಿ ಭಾರತ್ ಆಯುಷ್ಮಾನ್ ಏನು ಕಾರ್ಡ್ ಅನ್ನು ತುಂಬಾ ಹೆರಸ್ ಆಗ್ತಾ ಇದೆ. ಆಯುಷ್ಮಾನ್ ಕಾರ್ಡ್, ಆಯುಷ್ಮಾನ್ ಇದನ್ನು ಅದು ಈಗ ನಿನ್ನೆ ಒಂದು KMC ಅಲ್ಲಿ ಒಂದು ಸಮಸ್ಯೆ ಬಂತು ನಮ್ಗೆ, ನಮ್ಮ ಕಾರ್ಯಕರ್ತರದ್ದೇ. ಅವ್ರ ಕಡೆಯವ್ರಿಗೆ ಯಾರು ICU ನಲ್ಲಿ ಅಡ್ಮಿಟ್ ಮಾಡೋದಕ್ಕೆ ಆಯುಷ್ಮಾನ್ ಅಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ಹಾಗೆ ಅಂತ. ಅವರು ನಮ್ಮ ಹತ್ರ ಬಂದಿದ್ರು, ನೋಡಿ ನಮ್ಮ ಆಯುಷ್ಮಾನ್ ಇದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಸಿ, ಈ ಆಯುಷ್ಮಾನ್ ಬಂದ ಒಂದು ಸರ್ಕಾರ ಕೊಟ್ಟನಂದ್ರೆ ಯಾವುದೇ ಆಸ್ಪತ್ರೆ ಆದ್ರೂ ಎಲ್ಲ ಕಡೆಯಲ್ಲೂ ಅದನ್ನು ಇಮ್ಮಿಡಿಯೇಟ್ ಆಗಿ ಸುಲಭದಲ್ಲಿ ಅದನ್ನು ಅಕ್ಸೆಪ್ಟ್ ಆಗುವಂತೆ ವ್ಯವಸ್ಥೆಗಳು, ಜನ ಅದರ ಮೇಲೆ ಅಲ್ಲಿ ಓಡಾಡುವಂತ ಪರಿಸ್ಥಿತಿ ಬರಬಾರದು. ಎಸ್, ಹನ್ನೊಂದನೇದು ವಿಚಾರ, ಮನೆಗಳಲ್ಲಿ ಆಕ್ಸಿಜನ್ ನೀಡುವಂತ ಕಿಟ್ಗಳು ಈಗ ಲಭ್ಯವಿಲ್ಲ. ಇದರ ಬಗ್ಗೆ ಸರ್ಕಾರ ತುರ್ತು ಗಮನ ಹರಿಸಿ ಎಲ್ಲಾ ಕಡೆಗಳಲ್ಲಿ ಅಗತ್ಯವಿರುವ ರೋಗಿಗಳಿಗೆ ಮನೆಗಳಿಗೆ ಆಕ್ಸಿಜನ್ ಕಿಟ್ ಲಭ್ಯವಾಗುವಂತೆ ಕ್ರಮ ಜರುಗಿಸಬೇಕು. ಆಮೇಲೆ ಮೆಡಿನಿಕ್ ಕೇವಲ 600 ಕಿಟ್ಗಳು ಹೊಂದಿದೆ. ಇದರ ಮೌಲ್ಯ ಈಗ ಸುಮಾರು 50,000 ರೂಪಾಯಿ ಇದೆ. ಇದನ್ನು ಇನ್ನೂ 1 ಲಕ್ಷ ದಾಟುವ ಸಾಧ್ಯತೆ ಇದೆ. ಅವೈಲಬಿಲಿಟಿ ಈ ಮನೆಯಲ್ಲಿ ಮೆಡಿನಿಕ್ ಅಂತ ಅದೊಂದು ಅವೈಲಬಿಲಿಟಿ ಆಗ್ತದೆ. ಆದ್ರೆ ಏನಾಗ್ತದೆ, ಸಪ್ಲೈ ಕಡಿಮೆ ಇದೆ, ಆಟೋಮೆಟಿಕ್ ಅದರ ರೇಟ್ಗಳು ಎಲ್ಲ ಹೋಗ್ತದೆ, ಕಾಳಸಂತೆಯಲ್ಲಿ ಮಾರುವಕ್ಕೆ ಬರ್ತಾರೆ. ಆದ್ರಿಂದ ಇದರ ಬಗ್ಗೆ ಸರ್ಕಾರ ಗಮನ, ಮನೆಯಲ್ಲಿ ಆಕ್ಸಿಜನ್ ಕಿಟ್ಗಳು ಸಿಗುವ ಹಾಗೆ ಅದಕ್ಕೆ ಕೂಡ ಸರ್ಕಾರ ಕಂಟ್ರೋಲಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಎಸ್, ಕೊನೆಯದಾಗಿ 12ನೆಯ ಅಂಶ, ಅದು ಆಂಬ್ಯುಲೆನ್ಸ್ಗಳ ಮಾಹಿತಿಯನ್ನು ಕ್ರೋಢೀಕರಿಸಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಪ್ರಕಟಿಸಬೇಕು. ಕಿಲೋಮೀಟರ್ ಆಧಾರಗಳಲ್ಲಿ ಆಂಬ್ಯುಲೆನ್ಸ್ಗಳ ಬಾಡಿಗೆ ನಿಗದಿಪಡಿಸಿ ರೋಗಿಗಳಿಗೆ ದುಬಾರಿ ಬಾಡಿಗೆ ಪಡೆಯದಂತೆ ಕೂಡ ಜಾಗರೂಕತೆ ವಹಿಸಬೇಕು. ಎಸ್, ಇದು ಬಹಳ ಪ್ರಮುಖ. ಯಾಕಂದ್ರೆ ಎಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ನೋಡ್ತೀವ, ಎಷ್ಟು ದಾದಿಯರು ವೈದ್ಯರು ಅಂತ ನೋಡ್ತೇವೆ, ಅದೇ ರೀತಿ ಆಂಬ್ಯುಲೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಲ್ಲಿ ಸಿಗ್ತದೆ, ಕೆಲವು ಸಲ ಆಂಬ್ಯುಲೆನ್ಸ್ ಎಲ್ಲ ಕಡೆಯಲ್ಲಿ ಪರದಾಡಿದ್ದಾರೆ ಜನ, ಆಂಬ್ಯುಲೆನ್ಸ್ ಇಲ್ಲ ಅಂತ.
ಅದರ ಮಾಹಿತಿಯನ್ನು ಕೂಡ ಕ್ರೋಢೀಕರಿಸಿ ಅದರ ಬುಲೆಟಿನ್ ಕೂಡ ಹೊರಗೆ ಹೋಗುವಂತೆ ಅದು ಕೂಡ ನಿಮಗೆ ನಿಮ್ಮ ಇದರಲ್ಲಿ ವಾಟ್ಸಪ್ನಲ್ಲಿ ಅದರಲ್ಲಿ ಅಥವಾ ಡಿಜಿಟಲ್ ಮೂಲಕ ಆಗಿಂದಾಗಿ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿ ಸಿಗುವಂತೆ. ಈಗ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅದಕ್ಕೆ ಇದನ್ನು ಯಾವುದು ವಾಟ್ ಯು ಕಾಲ್ ಟ್ರ್ಯಾಕಿಂಗ್ ಅನ್ನು ಮಾಡಲಿಕ್ಕೆ ಇದನ್ನು ಮಾಡ್ತಾರೆ, ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಇಸ್ ರೈಟ್. ಅದೆಲ್ಲ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಎಸ್ ವೀಕ್ಷಕರೇ, ಇದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತಕ್ಕೆ ನೀಡಲಾದಂಥ ಸಲಹೆ 12 ಅಂಶಗಳ ಸೂತ್ರ. ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೇವೆ. ಅಟ್ ದ ಸೇಮ್ ಟೈಮ್ ಅನೇಕ ಸುಧಾರಣೆಗಳು, ಸೌಲಭ್ಯಗಳ ವಿಸ್ತರಣೆಗಳು ಆಗಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ 12 ಅಂಶಗಳನ್ನು ನಿಮ್ಮ ಮುಂದೆ ಇಡುತ್ತೇವೆ ಅಂತ ಜಿಲ್ಲಾಡಳಿತದ ಮುಂದೆ ಜಿಲ್ಲಾಧಿಕಾರಿಗಳ ಜೊತೆಗೆ ಈ ಒಂದು 12 ಅಂಶಗಳ ಸೂತ್ರಗಳನ್ನು JR ಲೋಬೋ ಅವರ ನೇತೃತ್ವದ ಕಾಂಗ್ರೆಸ್ ತಂಡ ನಿನ್ನೆ ದಿವಸ ಸಮಾಲೋಚನೆ ಮಾಡಿದೆ. ತುಂಬಾ ಸಕಾಲಿಕವಾದಂಥ ಮತ್ತು ತುರ್ತಾಗಿ ಆಗಬೇಕಾದಂಥ 12 ಅಂಶಗಳು. ಈ ಎಲ್ಲ 12 ಅಂಶಗಳನ್ನು ವಿವರವಾಗಿ JR ಲೋಬೋ ಅವರು ಇವತ್ತು ಮತ್ತೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಸರ್, ನಾನು ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಾ ನಿಮಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಎಸ್, ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.